ನಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಮಲಾಹ ಕರ್ತು ಶಾಸ್ತುರ್ ಅನುಜ್ಞಾತು ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ. ಇಲ್ಲಿ ಸೇರಿರುವ ನಿರ್ಮಲ ಚಿತ್ತರಾದ ದೇವತೆಗಳು, ಪಿತೃಗಳು ಮತ್ತಿತರ ಸತ್ಪುರುಷರೆಲ್ಲರೂ ನನ್ನ ಸೂಚನೆಗೆ ದಯವಿಟ್ಟು ಬೆಂಬಲ ನೀಡಬೇಕೆಂದು ಕೋರುತ್ತೇನೆ. ಏಕೆಂದರೆ ಒಂದು ಘಟನೆಯ ಫಲವನ್ನು ವ್ಯಕ್ತಿಯ ಮರಣಾನಂತರ ಅದನ್ನು ಮಾಡಿದವನು, ಅದನ್ನು ನಿರ್ದೇಶಿಸಿದವನು, ಅದಕ್ಕೆ ಬೆಂಬಲ ನೀಡಿದವನು ಅವರೆಲ್ಲರೂ ಸಮವಾಗಿ ಹಂಚಿಕೊಳ್ಳುತ್ತಾರೆ. ಪೃಥು ಮಹಾರಾಜರು ಅವರ ರಾಜ್ಯಭಾರ ಪರ್ಫೆಕ್ಟ್, ಪರಿಪೂರ್ಣ. ಆದರೂ ಸಹ ಅವರು ಇಲ್ಲಿ ಉಪದೇಶಿಸುತ್ತಿದ್ದಾರೆ ಅವರ ಪ್ರಜೆಗಳಿಗೆ. ಆದರೆ ಈ ಅವಕಾಶವನ್ನು ತೆಗೆದುಕೊಂಡು ಈ ಮಹಾಯಜ್ಞ ಅವ್ರು ಮಾಡ್ತಾ ಇರೋ ಅವಕಾಶದಲ್ಲಿ ಅಲ್ಲಿ ಬಂದ ಋಷಿಮುನಿಗಳು, ಅಲ್ಲಿ ಬಂದ ದೇವತೆಗಳು, ಅಲ್ಲಿ ಬಂದ ಪಿತೃಲೋಕದಿಂದ ಬಂದ ಹಿರಿಯರು, ಅವರು ಅವರ ಇದನ್ನ ಕೇಳ್ತಾ ಇದ್ದಾರೆ. ನಾನು ಹೇಳಿದ ಸರಿ ಇದೆ ಅಲ್ಲವೇ? ನೀವು ದಯವಿಟ್ಟು ಅದನ್ನ ಅನುಮೋದಿಸಿ. ಇನ್ನು ಯಾವಾಗಲೂ ಉನ್ನತ ವ್ಯಕ್ತಿಗಳು, ಅಧಿಕೃತ ಅಧಿಕಾರಿಗಳು, ಅವರಿಗೆ ಅವರು ಅನುಮೋದಿಸಿ ಅಂತ ಕೇಳ್ಕೊಳ್ತಾರೆ. ಇಲ್ಲಿ ಹೇಳ್ತಾ ಇರೋದು ಅವರು ಅದೇ ಅವರ ಭಗವಂತನ ನಿಯಮಗಳು, ಪ್ರಕೃತಿ ನಿಯಮಗಳು ಬಹಳ ಸೂಕ್ಷ್ಮ. ಇಲ್ಲಿ ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಚಟುವಟಿಕೆ, ಯಾವುದೇ ಒಂದು ಘಟನೆ ಆದ್ರೆ ಅದನ್ನು ಮಾಡಿದವರು ಮಾತ್ರ ಅಲ್ಲ, ಮಾಡಿದ್ದಕ್ಕೆ ಯಾರು ನಿರ್ದೇಶನ ಕೊಡ್ತಾರೆ, ಆದೇಶ ಕೊಡ್ತಾರೆ, ನೀವು ಮಾಡಿ, ಅವರು ಕೂಡ ಅದಕ್ಕೆ ಅವರು ಕೂಡ ಜವಾಬ್ದಾರಿಯುತರಾಗ್ತಾರೆ. ಒಬ್ರು ಮಾಡ್ಬೋದು, ಇನ್ನೊಬ್ರು ಅದನ್ನ ಸಹಾಯ ಮಾಡ್ಬೋದು, ಸಪೋರ್ಟ್, ಹೆಲ್ಪ್. ಅವರು ಕೂಡ ಅದಕ್ಕೆ ಇದಾಗ್ತಾರೆ. ಹಾಗೆ ಅಲ್ಲಿ ಹೇಳ್ತಾ ಇರೋದು ಕರ್ತು ಶಸ್ತು ಅನುಗ್ರಾತ್. ಕರ್ತು ಅಂದ್ರೆ ಯಾರು ಮಾಡೋ ವ್ಯಕ್ತಿ ಕರ್ತೃ, ಶಾಸ್ತು ಅಂದ್ರೆ ಯಾರು ಆದೇಶ ಕೊಡೋ ವ್ಯಕ್ತಿ, ಅನುಜ್ಞಾತು ಅಂದ್ರೆ ಯಾರು ಸಹಾಯಕ ವ್ಯಕ್ತಿ. ಎಲ್ಲರೂ ಕೂಡ ಆ ಫಲಕ್ಕೆ ಅವರು ತುಲ್ಯ ಯತ್ ಪ್ರೇತ್ಯ ತುಲ್ಯಂ, ಅವರೆಲ್ಲ ಕೂಡ ಸಮವಾಗಿ ಹಂಚ್ಕೊಳ್ತಾರೆ. ಪ್ರತಿಯೊಂದು ಕೆಲಸ ನಾವೇನ್ ಮಾಡಿದ್ರು ಎಲ್ಲ ಯಾವ್ದು ಒಳ್ಳೇದಾದ್ರೆ ಕೆಲಸ ಭೌತಿಕವಾಗಿ ಕೂಡ ನಾವು ಒಗ್ಗಟ್ಟಿನಿಂದ ಮಾಡಿರ್ತೇವೆ ಏನೋ ಒಂದು ಕೆಲಸ, ಅವಾಗೆಲ್ಲರೂ ಕೂಡ ಅದರ ಒಂದು ಇದನ್ನು ತಗೊಳ್ತಾರೆ. ನಾವೆಲ್ಲ ಸೇರಿ ಮಾಡಿದ್ವಿ. ಒಬ್ಬ ವ್ಯಕ್ತಿ ಮಾಡಿದ್ದಾನೆ, ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದಾನೆ, ಒಬ್ಬ ವ್ಯಕ್ತಿ ಆದೇಶಿಸಿದ್ದಾನೆ ಈಗ ಮಾಡೋಕೆ. ಇದೆಲ್ಲ ಸಾಮೂಹಿಕವಾಗಿ ಆಗೋದು. ಇಲ್ಲೂ ಕೂಡ ನಾವು ದಿನನಿತ್ಯ ನಮ್ಮ ಅನುಭವದಲ್ಲೂ ಕೂಡ ನೋಡ್ತೇವೆ. ನಾವು ಯಾವುದೇ ಒಂದು ಚಟುವಟಿಕೆ ಯಾವುದೋ ಒಂದು ಆಗ್ಬೇಕಂದ್ರೆ ಒಬ್ಬರೇ ಮಾಡಕ್ಕಾಗಲ್ಲ. ಅದರಲ್ಲಿ ಒಬ್ಬರು ಆದೇಶಕರ್ತರಿರ್ತಾರೆ, ಒಬ್ಬರು ಮಾಡುವವರು ಇರ್ತಾರೆ, ಒಬ್ಬರು ಸ್ವಲ್ಪ ಜನ ಸಹಾಯಕರಿರ್ತಾರೆ, ಎಲ್ಲ ಸೇರಿ ಮಾಡೋದು. ಇಲ್ಲಿ ಹೇಳ್ತಾರೆ ಎಲ್ಲರಿಗೂ ಕೂಡ ಸಮಪಾಲು. ಹಾಗೆ ಮರಣಾನಂತರ ಕೂಡ ಹಾಗೆಯೇ ಅಂತ ಹೇಳ್ತಾ ಇದ್ದಾರೆ. ಪುಣ್ಯಕರ್ಮ ಆಗ್ಬೋದು, ಪಾಪಕರ್ಮ ಆಗ್ಬೋದು, ಅದು ನಾವು ಮಾಡುವುದು ನಮಗೆ ಬರುತ್ತೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಚಟುವಟಿಕೆ, ಜೀವನದ ಮುಖ್ಯ ಕರ್ತವ್ಯ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು. ಮಹಾರಾಜನಾದವರು, ಸರ್ಕಾರ ಅನ್ನೋರು ಅದನ್ನು ಮಾಡೋ ಇದನ್ನು ಜನರಿಗೆ ಆ ಒಂದು ವ್ಯವಸ್ಥೆಯನ್ನು, ಅವಕಾಶವನ್ನು ಕಲ್ಪಿಸಬೇಕು, ಅವರು ಮೂಡಿಸಬೇಕು ಆ ತರ ಒಂದು ವಾತಾವರಣ. ಹಾಗೆ ನಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಇದೇನು ಪ್ರಾಣಿ ಹತ್ಯೆ ಈಗ ನಮ್ಗೆ ಕೇಳ್ತೇವೆ ನಾವು. ನಮ್ಮ ಇದರಲ್ಲೂ ಕೂಡ
ಯಾರಾದ್ರೂ ಮನುಷ್ಯರು ಯಾರಾದ್ರೂ ಇನ್ನೊಬ್ಬನ ಕೊಂದರೆ ಇದರಲ್ಲಿ ಕೋರ್ಟ್ಗೆ ಕಚೇರಿ ನ್ಯಾಯಾಧೀಶರು ಕಚೇರಿ ಹೋಗುತ್ತೆ. ಸೊ ಅವಾಗ ಆಗ್ಲೂ ಸೇಮ್ ಯಾರದನ್ನ ಯಾರು ವ್ಯಕ್ತಿಯನ್ನು ಕೊಲ್ತಾ ಇದ್ದಾರೆ, ಯಾರು ಆದೇಶಿಸಿದ್ದಾರೆ, ಯಾರು ಸಹಾಯಕರಿದ್ದಾರೆ, ಎಲ್ಲರಲ್ಲೂ ಕೂಡ ಶಿಕ್ಷೆಗೆ ಗುರಿ ಆಗ್ತಾರೆ. ಸೊ ನಾವು ನೋಡೋ ದಿನನಿತ್ಯ ನೋಡೋ ಒಂದು ನ್ಯಾಯಾಲಯದಲ್ಲಿ ಇದೆ. ಸೊ ಅದೇ ರೀತಿಯಲ್ಲಿ ಭಗವಂತನ ಸೂಕ್ಷ್ಮ ಕಾನೂನು ಭೌತಿಕ ಹೀಗೆ ಯಾವ್ದಾದ್ರು ಜೀವಿಯನ್ನು ನಾವು ಕೊಂದರೆ ಸೊ ಹೇಳೋದು ಅದರಲ್ಲಿ ಎಲ್ಲರೂ ಕೂಡ 6 ರೀತಿಯ ವ್ಯಕ್ತಿಗಳು ಅದರಲ್ಲಿ ಇದಾಗ್ತಾರೆ, ಭಾಗಿಯಾಗ್ತಾರೆ. ಸೊ ಯಾರು 6 ರೀತಿಯ ವ್ಯಕ್ತಿಗಳು? ಒಂದು ಜೀವಿಯನ್ನು ಕೊಂದು ಅದರ ಮಾಂಸ ಭಕ್ಷಣೆ ಸೊ ನಾವು ಮಾಡಿದ್ವಿ. ಸೊ ಸಪೋಸ್ ಮಾಡಿದ್ರೆ 6 ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗ್ತಾರೆ. ಯಾರ್ಯಾರು ಭಾಗಿಯಾಗ್ತಾರೆ? ಪ್ರಭುಜಿ ಯಾರು ಪರ್ಮಿಷನ್ ಕೊಡ್ತಾರ ಅವರು, ಯಾರು ಯಾರದನ್ನ ಸಾಗಿಸ್ತಾರಲ್ಲ ಅವರು, ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇವರೆಲ್ಲ ಸಹಾಯಕರ ಇದರಲ್ಲಿ ಬರ್ತಾರೆ ಟ್ರಾನ್ಸ್ಪೋರ್ಟ್. ಆಮೇಲೆ ಯಾರು ಕಟ್ ಮಾಡ್ತಾನಲ್ಲ ಅವನು ಯಾರು ನಿಜವಾಗ್ಲೂ ಕರ್ತೃ ಅದನ್ನು ಜೀವಿಯನ್ನು ಒಂದು ಅದನ್ನ ಮಾರಿದವನು, ಮೇಕೆ ಆಗ್ಬೋದು ಅದನ್ನು ಪ್ರಾಣಿಯನ್ನು ಕೊಲ್ಲುವನು, ಮತ್ತೆ ಮಾರಿದವನು, ಅದನ್ನ ಮಾರಾಟ ಮಾಡಿದವನು, ಆಮೇಲೆ ಅದನ್ನ ಕುಕ್ ಮಾಡಿದವರು ಬರ್ತಾರೆ, ತಯಾರಿ ಮಾಡೋ ಮತ್ತೆ ಅದರಿಂದ ಒಂದು ತಯಾರಿ ಮಾಡಿ ಮತ್ತೆ ಅದನ್ನ ತಿಂದವರು ಸೇವಿಸುವ. ಸೊ ಈ ರೀತಿ ಹೇಳ್ತಾರೆ ಇವರು ಎಲ್ಲರೂ ಕೂಡ ಇವರು ಕೊಲಪಾತಕರೇ. ಎಲ್ಲರೂ ಕೂಡ ಭಾಗಿಗಳೇ. ಒಬ್ಬರು ಕರ್ತೃ, ಒಬ್ಬರು ಶಾಸ್ತು, ಒಬ್ಬರು ಅನುಜ್ಞಾತ. ಸೊ ಈ ವಿಧದಲ್ಲಿ ಬರ್ತಾರೆ. ಎಲ್ಲರೂ ಕೂಡ ಆ ಕರ್ಮವನ್ನು ಪಡಿಬೇಕಾಗುತ್ತೆ. ಇಲ್ಲ ನಾವು ಕೇವಲ ತಿನ್ನೋದಷ್ಟೇ, ನಾವು ಕೊಲ್ಲೋದಿಲ್ಲ, ನಾವು ತಿನ್ನೋದಿಲ್ಲ, ನಾವು ಕೇವಲ ತಯಾರಿ ಮಾಡೋದಷ್ಟೇ, ನಮ್ಮ ಮಕ್ಕಳಿಗೆ ನಾವು ಮಾಡ್ಕೊಡ್ತೇವೆ, ಅವ್ರಿಗೆ ಒಳ್ಳೆ ಇದು ಪ್ರೋಟೀನ್ ಸಿಗ್ಬೇಕು, ಇನ್ನೊಂದು ಸಿಗ್ಬೇಕು, ಇಲ್ಲ ನೀವು ಮಾಡಿಕೊಟ್ರು ನೀವು ಅದನ್ನ ಇಲ್ಲ ನಮ್ದು ಬಿಸ್ನೆಸ್ ಮಾತ್ರ, ನಾವು ಅದೊಂದು ಕೆಲಸ ನಮ್ದು, ಅದೊಂದು ಏನ್ ಮಾಡೋದು, ಪ್ರತಿಯೊಬ್ಬರಿಗೂ ಒಂದೊಂದು ಜಾಬ್ ಇರುತ್ತೆ, ಒಂದು ಕೆಲಸ, ನನ್ನ ಜಾಬ್ ಮಾತ್ರ ಇಲ್ಲ. ಸೊ ನೀವು ಕೂಡ ರೆಸ್ಪಾನ್ಸಿಬಲ್. ಸೊ ಯಾರು ಕೂಡ ಹೀಗೆ ಅದನ್ನ ಅದನ್ನ ಪ್ರಾಣಿಯನ್ನ ಸಾಕು ಇಟ್ಕೊಂಡಿರೋದು ಫಾರಂ, ಇನ್ನೂ ಸ್ವಲ್ಪ ಜನ ಅದನ್ನ ಈ ತರ ಕೊಲ್ಲೋದು, ಸೇಲ್ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಅದನ್ನ ಅಡಿಗೆ ತಯಾರಿ ಮಾಡೋದು, ಹೋಟೆಲ್ ಸೇಲ್ ಮಾಡೋದು, ಇಲ್ಲ ತಿನ್ನೋದು, ಎಲ್ಲರೂ ಕೂಡ ಅಷ್ಟೇ ತುಲ್ಯಂ ಯತ್ ಪ್ರೇತೆ ತತ್ಫಲಂ. ಸೊ ಇದು ಸೂಕ್ಷ್ಮ ನಿಯಮಗಳು, ಭಗವಂತನ ನಿಯಮಗಳು ಇದೆ ಹೀಗೆ. ಸೊ ನಾವು ಅರ್ಥ ಮಾಡ್ಕೊಂಡು ನಮ್ಮ ಪ್ರತಿಯೊಂದು ಚಟುವಟಿಕೆ ಕೂಡ ನಮಗೆ ಪ್ರತಿಕ್ರಿಯೆ ಇದೆ, ಪ್ರತಿ ಚಟುವಟಿಕೆ ಕರ್ಮ ಫಲ ಇದೆ, ರಿಟರ್ನ್ ಇದೆ. ಸೊ ಎಷ್ಟು ಜಾಗೃತವಾಗಿ ನಾವಿರ್ಬೇಕು. ಸೊ ಇದು ಈ ಒಂದು ಕಡೆ ಆಯ್ತು. ಈ ಕಡೆ ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ಕಾರ ಆ ರೀತಿ ಅವರ ಪ್ರಧಾನ ಕರ್ತವ್ಯವನ್ನು ಅವರು ಹೇಗೆ ಮೂಡಿಸ್ಬೇಕು ಅಂದ್ರೆ ಆಟೋಮ್ಯಾಟಿಕಲಿ ಸಹಜವಾಗಿ ಕೃಷ್ಣ ಪ್ರಜ್ಞೆ ಬೆಳೆಸ್ಬೇಕಂತೆ. ಸೊ ಸಮಾಜ ಆತರ ಇರ್ಬೇಕು, ಆತರ ಒಂದು ವಾತಾವರಣ ಇರ್ಬೇಕು, ಆತರ. ಸೊ ಎನಿವೆ, ಸೊ ಆತರ ಸರ್ಕಾರ ಆತರ ಕ್ರಮ ಕೈಗೊಂಡ್ರೆ ಇದು ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ನೋಡಿ ಇಲ್ಲಿ ಸರ್ಕಾರವೇ ಒಂದೊಂದು ಕಡೆ ಹೇಳ್ತಾರೆ. ನಾನು ನೋಡಿದಾಗೆ, ನಾನು ಹಿಂದೆ ಹೋದಾಗ, ಬಹಳ ವರ್ಷಗಳ ಹಿಂದೆ ವೃಂದಾವನದಲ್ಲಿ ಹೋದಾಗ ಎಲ್ಲೂ ಕೂಡ ನಾನು ಆತರ ನೋಡ್ಲಿಲ್ಲ ಈ ರೀತಿಯ ಒಂದು ಪಾಪ ಕಾರ್ಯಗಳನ್ನು ಸಹಾಯ ಮಾಡುವ ಒಂದು ಚಟುವಟಿಕೆಗಳು. ಈ ಬಾರು, ಇನ್ನೊಂದು ಇಷ್ಟೇ, ಇದೆಲ್ಲ ಈ ತರದಲ್ಲಿ ನೋಡ್ಲಿಲ್ಲ ನಾನು. ಯಾಕಂದ್ರೆ ಅಲ್ಲಿ ಕೇವಲ ಒಂದು ಭಕ್ತಿಯ ವಾತಾವರಣ. ಅದೇ ರೀತಿ ಕೆಲವು ಕಡೆ ಈ ತಿರುಪತಿ ಬೆಟ್ಟದಲ್ಲಿ ನಾವು ಕೇಳ್ತೇವೆ, ತಿರುಮಲ, ಅಲ್ಲೂ ಕೂಡ ನಿಷೇಧ ಇದೆ, ಅಲ್ಲೆಲ್ಲ ಹಾಕಿದ್ದಾರೆ, ಇದೆಲ್ಲ ನಿಷೇಧ, ಇದೆಲ್ಲ ಇಲ್ಲಿ ಮಾಡಬಾರ್ದು, ಈ ತರ ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಇದು ಮಾಂಸ ಭಕ್ಷಣೆ ಮಾಡಬಾರ್ದು, ಈ ತರ ಅಲ್ಲೆಲ್ಲ ಆಗ್ಲೇ ಅಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಕೆಲವು ಕಡೆ ಮಾಡಿದ್ದಾರೆ. ಸೊ ಅದೇ ರೀತಿ ಸರ್ಕಾರ ಅಂದ್ರೆ ಎಲ್ಲ ಕಡೆ ಅದು ಸರ್ಕಾರ ಅವರು ಎಷ್ಟು ಅವ್ರಿಗೆ ಇದಿದೆ, ಜವಾಬ್ದಾರಿ ಇದೆ, ಅವರ ಸೀಮೆಗಳ ಎಲ್ಲಿದೆ ಬಾರ್ಡರ್, ಅಲ್ಲಿವರೆಗೂ ಅದು ಅದೇ ರೀತಿ ಇರಬೇಕು. ಅದೇ ರೀತಿ ಇದ್ರೆ ಸಹಜವಾಗಿ ಜನರು ಪಾಪ ಕಾರ್ಯಗಳಲ್ಲಿ ತೊಡುವುದಿಲ್ಲ. ಅದು ಸಹಜವಾಗಿ ಒಂದು ಭಕ್ತಿಪೂರ್ವಕ ಇದಿದ್ರೆ, ವಾತಾವರಣ ಇದ್ರೆ, ಜನರು ಅದ್ರಲ್ಲಿ ತೊಡಗುತ್ತಾರೆ. ಸೊ ನಾವು ಕೇಳ್ತೀವಲ್ಲ, ಐತಿಹಾಸಿಕವಾಗಿ ರಾಮಾನುಜಾಚಾರ್ಯರು ಬಂದರು, ಶ್ರೀರಂಗದಿಂದ ಇಲ್ಲಿ ಬಂದರು, ಎಲ್ಲಿಗೆ, ಮೇಲುಕೋಟೆಗೆ ಬಂದರು ಅವರು. ಸೊ ಬಂದ ಮೇಲೆ ಅಲ್ಲಿ ಹೊಯ್ಸಳ ರಾಜ, ಆ ಸಮಯದಲ್ಲಿ ಜೈನ ರಾಜ, ಆದ್ರೆ ಅವರ ಪ್ರಭಾವದಿಂದ ಆ ರಾಜನು ಭಕ್ತನಾಗ್ಬಿಟ್ರು, ವಿಷ್ಣುವರ್ಧನ. ಸೊ ಆ ರಾಜನು ಹೇಳ್ತಾರೆ, ಅಲ್ಲೂ ಕೂಡ
ಎಷ್ಟು ವಿಜೃಂಭಣೆಯಿಂದ ಭಗವಂತನ ಸೇವೆ ಮಾಡಿದ್ದು. ಹಾಗೆ ಎಷ್ಟು ಮಂದಿರಗಳು ಸ್ಥಾಪನೆ ಮಾಡಿದ್ರು. ಚೆನ್ನಕೇಶವ ದೇವಸ್ಥಾನ, ಬೇಲೂರು ಅನ್ಸುತ್ತೆ. ಸೊ ಹಾಗೆ ಬಹಳ ಬಹಳ ಮಂದಿರಗಳು ಆ ರಾಜನು ಸ್ಥಾಪನೆ ಮಾಡಿ, ಮತ್ತೆ ಎಲ್ಲ ಜನರು ಅಲ್ಲಿ ಸೇರಿ ಭಗವಂತನ ಸೇವೆ ಮಾಡೋ ಒಂದು ಅವಕಾಶವನ್ನು ಅವರು ಮಾಡ್ಕೊಟ್ಟಿದ್ರು. ಸೊ ರಾಜರು ಮಾಡ್ತಾ ಇದ್ರು. ರಾಜರು ಸಹಜವಾಗಿ ಅಲ್ಲಿ ಪ್ರಜೆಗಳು ಆ ರಾಜರು ಮಾಡಿದ ವ್ಯವಸ್ಥೆಯಲ್ಲಿ ಅವರು ಅಭ್ಯಾಸ ಮಾಡಿ ಅವರು ಭಕ್ತರಾಗ್ಬಿಡ್ತಾರೆ. ಶ್ರೀರಂಗಂ ದೇವಸ್ಥಾನ ನಾವು ನೋಡ್ತೇವೆ, ಅಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ, ಅಷ್ಟು ವೈಭವದಲ್ಲಿ ಭಗವಂತನ ಸೇವೆ ಹಿಂದೆ ಆಗ್ತಾ ಇತ್ತು. ಅಲ್ಲಿ ನೋಡಿದ್ರೆ ಅಲ್ಲಿ ಅಡಿಗೆ ಕೋಣೆ ನೋಡಿದ್ರೆ ಅಲ್ಲಿ ಮತ್ತೆ ಅಲ್ಲಿ ಹೇಳ್ತಾರೆ ಒಂದು ಏನೋ ಒಂದು ಬಾವಿ, ತುಪ್ಪದ ಬಾವಿ, ಒಂದು ಬಾವಿ, ಹಾಲು ಶೇಖರಿಸ, ಈ ತರ ಅಲ್ಲಿ ಅಷ್ಟು ಇದರಲ್ಲಿ ನಡೀತಾ ಇತ್ತು, ಅಷ್ಟು ವೈಭವದಲ್ಲಿ ನಡೀತಾ ಇತ್ತು ಭಗವಂತನ ಸೇವೆ. ಮತ್ತೆ ಅಲ್ಲಿ ಸೇವೆ ಮಾಡೋ ಎಷ್ಟೋ ಜನ ಭಕ್ತರಿರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಸೇವೆ. ಒಬ್ಬರು ಭಗವಂತನಿಗೆ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಮಾಡೋ ಅರ್ಚಕರು ಭಗವಂತನಿಗೆ ಅಲ್ಲಿ ಕಾವೇರಿ ನದಿಯಿಂದ ಅವರು ನೀರು ತರಬೇಕು, ಇನ್ನೊಂದು ರೀತಿ ಭಗವಂತನ ಸೇವೆ ಮಾಡಬೇಕು. ಇನ್ನೊಂದು ಆ ರೀತಿಯಲ್ಲಿ ಭಗವಂತನ ಸೇವೆ ಮಾಡೋದ್ರಲ್ಲಿ ಇನ್ನೊಬ್ಬರು ಅವರ ಬಟ್ಟೆ, ಅವರ ವಸ್ತ್ರವನ್ನು ಅದನ್ನ ಇದು ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಸೊ ಮತ್ತೆ ಅದನ್ನ ಇಸ್ತ್ರಿ ಮಾಡ್ಬೇಕು. ಸೊ ಅದಕ್ಕೆ ದೋಬಿಗಳಿರ್ತಾರೆ, ಇನ್ನೊಬ್ರು ಇರ್ತಾರೆ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅವರವರ ಸಹಜವಾಗಿ ಅವರವರ ಇದರ ಕೆಲಸವನ್ನು ಮಾಡ್ತಾ, ಭಗವಂತನು ಮಧ್ಯೆಯಲ್ಲಿ ಭಗವಂತನ ಇದಕ್ಕೆ ಮಾಡ್ತಾ ಅವರೆಲ್ಲರೂ ಪರಿಪೂರ್ಣರಾಗ್ತಾರೆ. ಸೊ ಇನ್ಫ್ಯಾಕ್ಟ್ ಒಂದು ಕತೆ ನಾನು ಕೇಳಿದ್ದು, ಭಕ್ತರು ಹೇಳಿದ್ದು, ಅಲ್ಲಿ ಶ್ರೀರಂಗಮಲ್ಲಿ ಒಂದು ಸಮಯದಲ್ಲಿ ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಇದು ಮುಸ್ಲಿಂ ಇನ್ವೇಷನ್ ಆಗುತ್ತೆ ಡೆಲ್ಲಿ ಸುಲ್ತಾನೇಟ್ ಅವರು. ಆದ್ಮೇಲೆ ಅಲ್ಲಿ ಚಿಕ್ಕ ಭಗವಂತನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ನಂತರ ಏನ್ ಮಾಡ್ತಾರೆ, ಅಲ್ಲಿರೋ ಭಕ್ತರು ಚಿಕ್ಕ ಉತ್ಸವ ಮೂರ್ತಿ ಇಲ್ಲ, ಸೊ ಅದಕ್ಕೆ ಒಂದು ಹೊಸ ಉತ್ಸವ ಮೂರ್ತಿ ಏನೋ ತರ್ತಾರೋ ಏನೋ ಅನ್ಸುತ್ತೆ, ಏನೋ ಹಾಗೇನೋ ಎನಿವೆ ನಾನು ಫುಲ್ ಡೀಟೇಲ್ಸ್ ಮಾಡ್ತಿದ್ದೇನೆ. ಸೊ ತರ್ತಾರೆ. ಆಮೇಲೆ ಅವರ ಪೂಜೆ ಮಾಡ್ತಾ ಇರ್ತಾರೆ. ದೊಡ್ಡ ಭಗವಂತನಿದ್ದಾನೆ, ಶ್ರೀರಂಗನಾಥ ಇದ್ದಾನೆ, ಮತ್ತೆ ಚಿಕ್ಕ ಭಗವಂತನು ನಮ್ ಪೆರುಮಾಳ್. ಸೊ ಅವರು ಉತ್ಸವ ಮೂರ್ತಿ ಪೂಜೆ ಮಾಡ್ತಾರೆ. ಮತ್ತೆ ಒಂದ್ ಸಮಯದಲ್ಲಿ ಏನ್ ಬರುತ್ತೆ, ಸ್ವಲ್ಪ ಪ್ರಶ್ನೆ ಬರುತ್ತೆ. ಮತ್ತೆ ಆ ಮೂಲ ಮೂರ್ತಿನ ಯಾರೋ ತರ್ತಾರೆ ಅನ್ಸುತ್ತೆ, ಡೆಲ್ಲಿಯಿಂದ ತರ್ತಾರೆ ಏನೋ. ಆಗ ಬಂದು ಭಕ್ತರಲ್ಲೇ ಒಂದು ಗೊತ್ತಿಲ್ಲ ಯಾವುದು ಒರಿಜಿನಲ್ ಮೂರ್ತಿ. ಅಫ್ಕೋರ್ಸ್ ಭಗವಂತನು ಎಲ್ಲ ಅವನ ವಿಸ್ತರಣೆಗಳು ಎಲ್ಲ ಎಲ್ಲವೂ ಕೂಡ ಆರಾಧನೀಯವೇ. ಅವನ ಉತ್ಸವ ಮೂರ್ತಿಗಳು ಒಂದು ಇನ್ನೊಂದು ಅಂತ ಅಲ್ಲ, ಅದೇನು ಬೇರೆ ನೋಡೋದು ಬೇಕು ಅಂತ ಆತರ ಅಲ್ಲ. ಆದರೂ ಕೂಡ ಒಂದೊಂದು ಮೂರ್ತಿ ಮೊದಲಿಂದ ಅವರನ್ನು ಪೂಜೆ ಮಾಡಿ ಬಂದಿದ್ದಾರೆ. ಮೊದಲಿಂದ ತನ್ನ ದೊಡ್ಡ ಆಚಾರ್ಯರು ಸೇವೆ ಮಾಡಿ ಬಂದಿದ್ದಾರೆ. ಯಮನಾಚಾರ್ಯರು, ರಾಮಾನುಜಾಚಾರ್ಯರು. ಸೊ ಹಾಗೆ ಡೆಫಿನೆಟ್ಲಿ ಒಂದು ಸೆಂಟಿಮೆಂಟ್, ಒಂದು ಭಾವನೆ ಇರುತ್ತೆ, ಸ್ಪೆಷಲಿ ಫೀಲಿಂಗ್ ಇರುತ್ತೆ. ಸೊ ಹಾಗೆ ಹೇಳ್ತಾರೆ, ಭಕ್ತರ ಮಧ್ಯೆ ಅದು ಒಂದು ಇದು ನಡೀತಾ ಇದೆ, ಯಾವುದು ಮೂಲ ಮೂರ್ತಿ. ಈ ಎರಡು ಒಂದೇ ತರ ಇದ್ದಾರೆ, ಉತ್ಸವ ಮೂರ್ತಿ, ಇವರು ಹಾಗೆ ಇದ್ದಾರೆ, ಅವರು ಹಾಗೆ ಇದ್ದಾರೆ, ಯಾವುದು ಹೇಗೆ ಕಂಡಿಡಿಯೋದು. ಸೊ ಹೇಳ್ತಾರೆ, ಹಾಗೇನ್ ಮಾಡ್ತಾರೆ, ಅದನ್ನ ಒಬ್ಬರು ನೆನಪು ಮಾಡ್ಕೊಳ್ತಾರೆ. ನೆನಪು ಮಾಡ್ತಾರೆ ಅಂದ್ರೆ, ಒಬ್ಬ ತುಂಬಾ ಹಿರಿಯ ಇವರಿರ್ತಾರೆ. ಯಾರಿರ್ತಾರೆ, ವಾಷರ್ಮ್ಯಾನ್ ದೋಬಿ ಒಬ್ರು ಇರ್ತಾರೆ ಅವ್ರು. ಸೊ ಅವ್ರನ್ನ ಕರೀತಾರೆ. ಯಾಕೆ ಅಂದ್ರೆ ಆ ವ್ಯಕ್ತಿ ಬಹಳ ವರ್ಷದಿಂದ ಭಗವಂತನ ಇದನ್ನು ಬಟ್ಟೆಗಳನ್ನು, ವಸ್ತ್ರಗಳನ್ನು ಅವನು ಪ್ರತಿ ದಿವಸನೂ ಅವರನ್ನು ಸ್ವಚ್ಛ ಮಾಡಿ ಮತ್ತೆ ಇಸ್ತ್ರಿ ಹಾಕಿ ಕೊಡೋದು. ಸೊ ಇದು ಅವರ ನಿರಂತರ ಸೇವೆ ಇರುತ್ತೆ ಆ ವ್ಯಕ್ತಿಗೆ. ಸೊ ಆ ವ್ಯಕ್ತಿ ಬಂದು, ನನಗೆ ಈ ಎರಡು ಭಗವಂತನ ಯಾವ ಉತ್ಸವ ಮೂರ್ತಿಗಳಿದ್ದಾರೆ ಅವರಿಬ್ಬರ ಉಡುಪನ್ನು ನನಗೆ ಕೊಡಿ. ನಾನು ಹೇಳ್ತಾರೆ, ಅದನ್ನ ನಾನು ನೋಡಿ, ಅದನ್ನ ಒಂದು ವಾಸನೆಯಿಂದಲೇ ಅವ್ರು ಹೇಳ್ತಾರಂತೆ, ಇದು ಭಗವಂತನ ಒರಿಜಿನಲ್ ಮೂಲ ಮೂರ್ತಿ. ಸೊ ನಾವು ಕೇಳ್ತೀವಿ, ಇವರು ಕೂಡ ಯಾರು ಪುರಂದರದಾಸರೇನೋ ಹಾಡ್ತಾರೆ ಅನ್ಸುತ್ತೆ, ಶ್ರೀರಂಗನಾಥ ನಮ್ ಪೆರುಮಾಳ್ಗೆ ಕಸ್ತೂರಿ ರಂಗ ಅಂತೇನೋ ಅವ್ರ ಬಗ್ಗೆ ಹಾಡ್ತಾರೆ. ಅಂದ್ರೆ ಅವನ ದೇಹದಿಂದ ಕಸ್ತೂರಿ ಪರಿಮಳ ಬರುತ್ತೆ. ಸೊ ಅವನ ಬಟ್ಟೆ ಕೂಡ ಅವನು ಹಾಕೋ ವಸ್ತ್ರ ಆ ಕಸ್ತೂರಿ ಪರಿಮಳ ಸಹಜವಾಗಿದೆ. ಸೊ ಹಾಗೆ ಬೇರೆ ಮೂರ್ತಿಯಲ್ಲಿ ಅಷ್ಟು ಅದು ವ್ಯಕ್ತವಾಗಿಲ್ಲ. ಸೊ ಹಾಗೆ ಅದರ ಒಂದು ನಾನು ಹೇಳಿದ ಅರ್ಥ ಆಯ್ತು ಅಂದ್ಕೊಳ್ತೀನಿ ಎಲ್ಲರಿಗೂ. ಸೊ ಎರಡು ಮೂರ್ತಿಗಳು ಯಾವ್ದು ಒರಿಜಿನಲ್ ಅಂತ ಪ್ರಶ್ನೆ ಇರುತ್ತೆ. ಸೊ ಅದೇ ಮೂಲ ಮೂರ್ತಿ ನಮ್ ಪೆರುಮಾಳ್ ಅವ್ರದ್ದು ಕಸ್ತೂರಿ ರಂಗ, ಅವ್ರದ್ದು ಬಟ್ಟೆಗಳು, ಅವ್ರ ವಸ್ತ್ರದಲ್ಲಿ ಆ ಒಂದು ಪರಿಮಳ ಇರೋದ್ರಿಂದ ಯಾರು ಇರಿರ್ತಾರೆ, ಪ್ರತಿ ದಿವಸ ಮಾಡ್ತಾ ಇರ್ತಾರೆ, ಎಷ್ಟೋ ವರ್ಷಗಳು ಮಾಡಿರ್ತಾರೆ ಹಿಂದೆ ಅವ್ರಿಗೆ ತುಂಬಾ ವಯಸ್ಸಾಗಿದೆ, ಆದ್ರೆ ಅವ್ರು ನೆನಪಿರುತ್ತೆ. ಈಗ ಈ ನಮ್ ಪೆರುಮಾಳ್ ಅವರ ಮೂರ್ತಿಯಲ್ಲಿ ಈ ತರ ಒಂದು ವಾಸನೆ ಇದು ಬರುತ್ತೆ, ಸುಗಂಧ ಬರುತ್ತೆ. ಸೊ ಅದರಿಂದ ಅವರು ಹೇಳ್ತಾರೆ, ಇದೇ ಮೂರ್ತಿ. ಸೊ ಎನಿವೆ, ಸೊ ಇದ ಡಿವೇಶನ್ ಆಯ್ತು. ಹೇಳೋದು ಈ ರೀತಿ ಭಗವಂತನ ಸೇವೆಯಲ್ಲಿ ಪ್ರತಿಯೊಬ್ಬರು ಅವ್ರವ್ರು ಎಲ್ಲೇನು ಅವರ ಕರ್ತವ್ಯಗಳು ಮಾಡ್ತಾನೋ
ಅವರು ಭಗವಂತನ ಸೇವೆಯನ್ನು ಮಾಡಿದರೆ ಅವರು ಪರಿಪೂರ್ಣತೆಯನ್ನು ಪಡಿತಾರೆ. ಸೊ ಯಾರು ಇವರು ಪೂಜನೆ ಮಾಡಬೇಕು ದೇವರಿಗೆ, ಅವರು ಆ ರೀತಿಯ ಒಂದು ಸೇವೆ ಮಾಡಬೇಕು ಅಂತ ಏನೂ ಇಲ್ಲ. ಯಾರು ಏನಾದರೂ ಮಾಡಲಿ, ಆದರೆ ಭಗವಂತನ ಕೇಂದ್ರವಾಗಿ ಇಟ್ಕೊಂಡು ಭಗವಂತನ ಸೇವೆಯನ್ನು ಮಾಡಿದ್ರೆ ಅವ್ರು ಪರಿಪೂರ್ಣರಾಗ್ತಾರೆ. ಸೊ ಹಿಂದೆ ಹಾಗೆ ರಾಜರು ವ್ಯವಸ್ಥೆ ಮಾಡ್ತಾ ಇದ್ರು. ಅವರ ಸಂಪೂರ್ಣ ಅವರ ಪ್ರಜೆಗಳು, ಅವರ ರಾಜಧಾನಿಯ ಎಲ್ಲರೂ ನೂರಾರು ಸಾವಿರಾರು ಜನ ಕೂಡ ಅದರಲ್ಲಿ ಭಾಗವಹಿಸೋದು. ಆಮೇಲೆ ನಾವು ಕೇಳ್ತೇವೆ ಹೇಗಿರ್ತಾ ಇತ್ತು, ಅವರು ಜನರು ಅವರು ಮೊದಲ ಬೆಳೆ, ಆ ಬೆಳೆಯನ್ನು ಬಂದು ದೇವಾಲಯಕ್ಕೆ ಕೊಡ್ತಾ ಇದ್ರು, ದೇವಸ್ಥಾನಕ್ಕೆ ಒಂದು ದೊಡ್ಡ ಆಚರಣೆ ಇರ್ತಾ ಇತ್ತು. ಸೊ ನಂತರ ಅವರು ಮತ್ತೆ ವ್ಯಾಪಾರ ಮಾಡ್ತಾರೋ ಇನ್ನೊಂದು ಅದು. ಸೊ ಹೀಗೆ ಪ್ರತಿಯೊಂದು ಕೂಡ ಭಗವಂತನು ಮಧ್ಯೆ ಇದ್ದು ಭಗವಂತನ ಕೇಂದ್ರವಾಗಿ ಅವರು ಮಾಡ್ತಾ ಇದ್ರು. ಸೊ ಹೀಗೆ ಮಾಡೋದ್ರಿಂದ ನಾವು ಕೇಳ್ತಾ ಇರೋದು, ಎಲ್ಲರೂ ಕೂಡ ಆಮೇಲೆ ನಂತರ ಮರಣಾನಂತರ ಎಲ್ಲರೂ ಕೂಡ ತುಲ್ಯ ಅವರು ಭಾಗಿಯಾಗ್ತಾರೆ. ಅದೇ ಫಲವು ಇವಾಗ ಮಹಾರಾಜನ ಪೃಥು ಮಹಾರಾಜರ ಬಗ್ಗೆ ಹೇಳ್ತಾ ಇರೋದು, ಅವನು ಸಪೋಸ್ ಅವರು ಸ್ವರ್ಗಲೋಕವನ್ನು ಪಡೆದ್ರೆ ಅವರ ಪ್ರಜೆಗಳು ಕೂಡ ಸ್ವರ್ಗಲೋಕ ಅಷ್ಟೇ ಅಲ್ಲ, ಇವರು ಶುದ್ಧ ಭಕ್ತರು ಇವರು, ಹಾಗಾಗಿ ಇವರು ವೈಕುಂಠ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವರು ಹೋಗೋದ್ರಿಂದ ಎಲ್ಲರೂ ಕೂಡ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಸೊ ಈ ತರ ವ್ಯವಸ್ಥೆ, ಈ ತರ ಸರ್ಕಾರ ಮಾಡಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಆಚಾರ್ಯರು, ಶಿಲ ಪ್ರಭುಪಾದರು ದೊಡ್ಡ ದೊಡ್ಡ ಆಚಾರ್ಯರು ನಾವು ಕೇಳೋದು, ಅವ್ರ ಹತ್ರ ವ್ಯವಸ್ಥೆ ಮಾಡ್ತಾರೆ. ಅವರವರು ಅವತರಿಸಿದಾಗ ಈ ತರ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವರೆಲ್ಲ ಬಂದಾಗ್ಲೂ ಆ ರೀತಿ ಸಮಾಜದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ರೀತಿ ಒಂದು ತಿರುಪತಿ ಅಲ್ಲಿ ದೊಡ್ಡ, ಈಗಲೂ ಕೂಡ ಅಷ್ಟು ದೊಡ್ಡ ಸೇವೆ ಆಗ್ತಾ ಇದೆ. ಉಡುಪಿ ಕೃಷ್ಣ ದೊಡ್ಡ ಸೇವೆ ಆಗುತ್ತೆ. ಸೊ ಆ ತರ ಆಚಾರ್ಯರು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅಲ್ಲಿ ಆಟೋಮೆಟಿಕಲಿ ಅಲ್ಲಿರೋ ಭಕ್ತರು ಸಹಜವಾಗಿ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಬಹುದು. ಸೊ ಶಿಲ ಪ್ರಭುಪಾದರು ಕೂಡ, ಈಗ ನಮ್ಮ ಸಂಸ್ಥಾಪಕ ಆಚಾರ್ಯರು ಈಗಿನ ಸಮಯದಲ್ಲಿ ಅದೇ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಹೇಳ್ತಾ ಇರೋದು, ಯಾರು ಈ ಸಂಸ್ಥೆ ಜೊತೆಗೆ ಅವರು ಸಹಕಾರ ಮಾಡ್ತಾರೆ, ಅವರು ಕೂಡ ಅವರು ಅದೇ ರೀತಿ ತುಲ್ಯ, ಅದೇ ಸಮವಾಗಿ ಯಾರು ಕಾರ್ಯಕರ್ತರು ಅಲ್ಲಿ ಆಕ್ಟಿವ್ ಆಗಿ ಅವರು ಪಾಲ್ಗೊಂಡಿದ್ದಾರೆ ಸೇವೆ, ಅದೇ ರೀತಿ ಅವರು ಕೂಡ ಲಾಭವನ್ನು ಪಡೀತಾರೆ. ಸೊ ಅರ್ಥಶೀಲ ಪ್ರಭುಪಾದರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಮಗೂ ಕೂಡ ಅನುಭವ. ಸೊ ನಮ್ಮ ವೈಯಕ್ತಿಕ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೆಳವಣಿಗೆ ಆದಾಗ, ಸೊ ನಾನು ಮೊದಲಿಗೆ ಪ್ರಾರಂಭ ಆದಾಗ ಅಲ್ಲಿ ಭಕ್ತರ ಇದಕ್ಕೆ ಹೋಗ್ತಾ ಇದ್ದೆ, ಬೆಂಗಳೂರು ಅಲ್ಲಿ ಇಸ್ಕಾನ್ ದೇವಸ್ಥಾನ. ಸೊ ಹೋಗ್ತಾ ಆಟೋಮೆಟಿಕ್ ನಮ್ಮ ಕೃಷ್ಣ ಪ್ರಜ್ಞೆ ಬೆಳೆಯಿತು. ಸ್ವಲ್ಪ ನಮ್ಗೆ ಶ್ರದ್ಧೆ ಬಂತು, ಜ್ಞಾನ ಬಂತು, ಆ ವೈರಾಗ್ಯ ಸ್ವಲ್ಪ ಬಂತು, ಸ್ವಲ್ಪ ರುಚಿ ಬಂತು ಭಗವಂತನ ಸೇವೆಯಲ್ಲಿ. ಯಾಕಂದ್ರೆ ಆ ವ್ಯವಸ್ಥೆ ಇದೆ ಅಲ್ಲಿ ದೇವಾಲಯದಲ್ಲಿ ಭಕ್ತರು ಆ ಭಕ್ತಿ ಭಾವದಲ್ಲಿ ತೊಡಗಿದ್ದಾರೆ. ಸೊ ನಮಗೂ ಕೂಡ ಹಾಗೆ ಸಹಜವಾಗಿದೆ. ಆಮೇಲೆ ನಾವು ಕರ್ಕೊಂಡು ಹೋಗ್ತೇವೆ ಭಕ್ತರನ್ನ, ಇಲ್ಲಾಂದ್ರೆ ನೀವು ಕೂಡ ಹೋಗ್ತೀರಾ, ವಿಸಿಟ್ ಮಾಡ್ತೀರಾ ನಮ್ಮ ಮಾಯಾಪುರ್, ಇಸ್ಕಾನ್ ಮಾಯಾಪುರ್. ಸೊ ಅಲ್ಲಿ ಹೋದ್ರೆ ನೋಡ್ತೀರಾ, ಅಲ್ಲಿ ಸಹಜವಾಗಿ ಅಲ್ಲಿ ಬೆಳಿಗ್ಗೆ ಎಲ್ಲರೂ ಕೂಡ ಬೇಗ ಎದ್ದು ನೂರಾರು ಸಾವಿರಾರು ಜನ ಭಗವಂತನ ಆರತಿಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಸಹಜವಾಗಿ ಕೃಷ್ಣ ಪ್ರಜ್ಞೆ ಬೆಳೆಯುತ್ತೆ. ನಾವು ಕೂಡ ಜಪ ಮಾಡೋಣ. ಅಲ್ಲಿ ಹೋದವ್ರು ಮತ್ತೆ ಅವರು ಕೂಡ, ನಾನು ಕೂಡ ಜಪ ಮಾಡ್ತೀನಿ, ನಾನು ಕೂಡ 16 ಜಪ ಮಾಡ್ತೀನಿ. ಸೊ ಇದು ಆ ವಾತಾವರಣ ಇದ್ದಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಅದನ್ನ ಸ್ವೀಕರಿಸ್ತಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ಇದು ಮೊದಲಿಗೆ ಮುಖ್ಯವಾಗಿ ಸರ್ಕಾರದ ಕರ್ತವ್ಯ. ಸೊ ಅವರು ಆ ಥರ ಅದನ್ನ ಪ್ರೋತ್ಸಾಹಿಸಬೇಕು. ಸೊ ಅದೇ ರೀತಿ ಆಚಾರ್ಯರು ಕೂಡ, ಶುದ್ಧ ಭಕ್ತರು ಕೂಡ ನಮಗೆ ಕಾಲ ಸಮಯದಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದರಿಂದ ಸಹಜವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಬೋದು. ನಾವು ಸಹಜವಾಗಿ ಆಟೋಮ್ಯಾಟಿಕ್ ಅಲ್ಲಿ ಹೋಗಿ ಸೇರ್ಬೇಕಷ್ಟು ನಾವು ಭಕ್ತ. ಅದಕ್ಕೆ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಭಕ್ತರ ಸಂಘ ನಮಗೆ ಅಗತ್ಯ. ಸೊ ಅದರ ಆ ಸಂಘದಲ್ಲಿದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ನಮ್ಮ ಎಲ್ಲ ದೋಷಗಳು ಎಲ್ಲ ಕೂಡ ಹೋಗುತ್ತೆ. ಮತ್ತೆ ನಮಗೆ ಬೇಕಾದ ಒಳ್ಳೆ ಗುಣಗಳು, ಭಗವಂತನ ಭಕ್ತಿ ಮಾಡೋದಕ್ಕೆ ಅದೆಲ್ಲವೂ ಸಿಗುತ್ತೆ ನಮಗೆ. ಸೊ ಅದಕ್ಕೆ ನಮಗೆ ಇದು ಬಹಳ ಮುಖ್ಯ ಆಗಿದೆ. ಅಸತ್ ಸಂಗತ್ಯಾಗ ಈ ವೈಷ್ಣವ ಆಚಾರ, ಸ್ತ್ರೀ ಸಂಗಿ ಏಕ ಕೃಷ್ಣ ಭಕ್ತ ಆಹಾರ. ಸೊ ಒಬ್ಬ ಭಕ್ತನ, ವೈಷ್ಣವನ ಆಚಾರ ಅಂದ್ರೆ ಅವರು ಸತ್ಸಂಗ, ಯಾವಾಗಲೂ ಕೂಡ ಒಳ್ಳೆಯ ಸಂಘದಲ್ಲಿ ಅವರಿರ್ತಾರೆ. ಹಾಗಿರೋದ್ರಲ್ಲಿ ಸಹಜವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಬೋದು, ನಾವು ಸಹಾಯ ಮಾಡ್ತೀವಿ. ಸೊ ಇನ್ನ ಒಂದೊಂದು ಉದಾಹರಣೆಗಳು ಕೊಡ್ತಾರೆ, ಶಿಲ ಪ್ರಭುಪಾದರು ಕೊಡ್ತಾರೆ, ಕೇಳಿರ್ಬೇಕು ನೀವು. ದೊಡ್ಡ ವ್ಯಾಪಾರ ಕುಟುಂಬ, ಮೋಸ್ಟ್ಲಿ ಸಿಂಗಾನಿಯಾ ಫ್ಯಾಮಿಲಿ ಅನ್ಸುತ್ತೆ. ಇವತ್ತು ಜೆ ಕೆ ಅಂತ ಕೇಳ್ತೀರಾ, ಜೆ ಕೆ ಟೈರ್ಸ್, ಜೆ ಕೆ ಇದೆಲ್ಲ ಅವ್ರ ಕುಟುಂಬದಲ್ಲೇ. ಸೊ ಪ್ರಭುಪಾದರು ಹೇಳ್ತಾರೆ, ಅವರು ಒಮ್ಮೆ ಅಲ್ಲಿ ಭೇಟಿ ಕೊಟ್ಟಿದ್ರು ಅನ್ಸುತ್ತೆ. ಅವ್ರು ಇದಕ್ಕೆ ಎಲ್ಲ ನೋಡಿದ್ರು, ಅಲ್ಲಿ ವ್ಯವಸ್ಥೆ, ಅವ್ರದ್ದು ದೊಡ್ಡ ದೇವಸ್ಥಾನ, ದ್ವಾರಕಾಧೀಶ್ ಭಗವಂತ ಅವರ ಮಂದಿರ ಇದೆ, ಅವ್ರದೇ ದೇವಸ್ಥಾನ.
ಹಿಂದೆ ಸಮಯದಲ್ಲಿ ಈ ತರ ರಾಜರ ಹತ್ರ ಇರ್ತಾ ಇತ್ತು, ಇಲ್ಲಾಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಅವರದೇ ಸ್ವಂತ ದೇವಸ್ಥಾನಗಳು ಇರ್ತಾ ಇತ್ತು. ಸೊ ಅಲ್ಲಿ ನಿಯಮ ಏನು ಅಂದ್ರೆ, ಅವರ ದೇವಾಲಯದಲ್ಲಿ ದ್ವಾರಕಾಧೀಶ ದೇವಸ್ಥಾನ, ಕಾನ್ಪುರ್ ಅನ್ಕೊಳ್ತೇನೆ, ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಭಗವಂತನ ಮಂದಿರಕ್ಕೆ ಭೇಟಿ ಕೊಡ್ಬೇಕು, ಬೆಳಿಗ್ಗೆ ಆರತಿಗೆ ಎಲ್ಲರೂ ಬರಬೇಕು. ಸೊ ಅದ ಯಾರು ನಿಯಮ ಮಾಡಿದ್ದು ಅಂದ್ರೆ, ಅವರ ಹೆಡ್ ಆಫ್ ದ ಫ್ಯಾಮಿಲಿ, ಯಾರು ಮುಖ್ಯ ಹಿರಿಯ ಇವರು, ಅವರ ತಾಯಿ, ಎಲ್ಲ ಮೋಸ್ಟ್ಲಿ ಅವ್ರ ತಂದೆ ಇರ್ಲಿಲ್ಲ ಅನ್ಸುತ್ತೆ, ತಂದೆ ಅವರು ಮರಣ ನಂತರ ಅವರ ತಾಯಿ ಅವರು ಹೆಡ್. ನೆಕ್ಸ್ಟ್ ಅವ್ರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮರಿ ಮೊಮ್ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಎಲ್ಲರೂ ಕೂಡ ಅಲ್ಲಿ ದ್ವಾರಕಾಧೀಶ್, ಭಗವಂತ ರುಕ್ಮಿಣಿ ದ್ವಾರಕಾಧೀಶ್ ಅವರ ದೇವಾಲಯಕ್ಕೆ ಬರಬೇಕು, ಅವರ ನಮಸ್ಕಾರ ಮಾಡಬೇಕು, ಭಗವಂತನ ಪ್ರಸಾದವನ್ನು ಸ್ವೀಕರಿಸಬೇಕು. ಸೊ ಹೀಗೆ ನಿಯಮ. ಸೊ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ, ಯಾರಾದ್ರೂ ಅವ್ರ ಕುಟುಂಬದವ್ರು ಯಾರು ಬರ್ಲಿಲ್ಲ ಅಂದ್ರೆ, ಅವ್ರಿಗೆ ಒಂದು ಚಿಟ್ ಹೋಗುತ್ತಂತೆ, ಒಂದು ಸ್ಲಿಪ್, ಯಾರು ಪೂಜಾರಿ ತಗೊಂಡೋಗಿ ಫೈನ್. ಸೊ ನೀವು ಈ ರೀತಿ ಇವತ್ತು ಬರ್ಲಿಲ್ಲ, ಇವತ್ತು ದೇವಾಲಯಕ್ಕೆ ಬರ್ಲಿಲ್ಲ, ಭಗವಂತನ ಬಂದು ಅವರಿಗೆ ನಮಸ್ಕಾರವನ್ನು ಅರ್ಪಣೆ ಮಾಡ್ಲಿಲ್ಲ. ಯಾಕಂದ್ರೆ ನಾವು ಭಗವಂತನ ದಾಸರು, ಭಗವಂತನನ್ನು ನಾವು ನಮಸ್ಕರಿಸಬೇಕು. ಮನ್ಮನ ಭವಮದ್ ಭಕ್ತ ಮಧ್ಯಾಜಿ ಮಾಮಸ್ಕರು, ಅದು ನಮ್ಮ ಕರ್ತವ್ಯ. ಶ್ರೀಲ ಪ್ರಭುಪಾದರು ಹೇಳೋದು, ಪ್ರತಿ ದಿವಸ ನಾವು ದೇವಾಲಯಕ್ಕೆ ಹೋಗೋ, ನಮ್ಮ ಮನೆಯಲ್ಲಿ ದೇವಾಲಯ ಇದ್ದು ಭಗವಂತನ ನಮಸ್ಕಾರ ಮಾಡಬೇಕು ನಾವು. ಅದು ಪ್ರತಿನಿತ್ಯದ ಕ್ರಮ, ಅದು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಸೊ ಹೀಗೆ ಅವರ ಒಂದು ನಿಯಮ ಏನು ಅಂದ್ರೆ, ಅಲ್ಲಿ ಮಾಡಿದ್ದು ಅವರು ಹಿರಿಯ ತಾಯಿ, ಅವ್ರು ಮಾಡಿದ್ದವರು ಮೊಮ್ಮಕ್ಕಳೆಲ್ಲ ಬರ್ಬೇಕು. ದೇವಾಲಯಕ್ಕೆ ಬರ್ಲಿಲ್ಲ, ಪೂಜಾರಿ ಹೋಗಿ ಅವ್ರಿಗೆ ಫೈನ್ ಹೋಗುತ್ತೆ, ಅವ್ರಿಗೆ ಇಷ್ಟು ರೂಪಾಯಿ, ಇಷ್ಟು ದಂಡ ನಿಮ್ದು ಕೊಡ್ಬೇಕು. ಸೊ ಈ ರೀತಿ ಹೇಳ್ತಾರೆ. ಈ ರೀತಿ ಒಂದು ಈ ಕ್ರಮಗಳು ಈ ರೀತಿ ಇದ್ರೆ ಸಹಜವಾಗಿ ಎಲ್ಲರೂ ಕೂಡ ಆ ಕೃಷ್ಣಪ್ಪನ ಬೆಳೆಸ್ತಾರೆ. ಶ್ರೀಲ ಪ್ರಭುಪಾದರು ಅವರು ಚಿಕ್ಕಂದಿನಿಂದ ಇದ್ದದ್ದು ಹತ್ತಿರದ ಮಂದಿರ ಹೇಳ್ತಾರೆ, ರಾಧಾ ಗೋವಿಂದ ಮಂದಿರ. ಸೊ ಶ್ರೀಲ ಪ್ರಭುಪಾದರು ಹಾಗೆ ಮುಲ್ಲಿಕ್ ಫ್ಯಾಮಿಲಿ ಅಂತ ದೊಡ್ಡ ಫ್ಯಾಮಿಲಿ. ಸೊ ಹಾಗೆ ಅಲ್ಲಿ ಆಟೋಮೆಟಿಕಲಿ ಅಲ್ಲಿ ಯಾರು ಸೇರ್ತಾರೆ, ಅವ್ರ ಜೊತೆಗಿರ್ತಾರೆ, ಅಲ್ಲಿ ಹುಟ್ಟಿ ಬೆಳೀತಾರೆ, ಅವರು ಮೊದಲಿಂದನೇ ಅವರು ಭಕ್ತರಾಗಿ ಕೃಷ್ಣ ಪ್ರಜ್ಞೆಯನ್ನು ಅವರು ಪಡಿತಾರೆ. ಸೊ ಇದು ಒಂದು ದೊಡ್ಡ ಬೆನಿಫಿಟ್. ಇದು ಸಹಜವಾಗಿ ಆಟೋಮ್ಯಾಟಿಕ್ ಆಗಿ, ಏನ್ ದೊಡ್ಡ ಕಷ್ಟವಾಗಿಲ್ಲ, ಕಷ್ಟ ಕೆಲಸ ಅಲ್ಲ ಭಕ್ತಿ. ಆದ್ರೆ ಆತರ ಒಂದು ವಾತಾವರಣ ಇದ್ರೆ ಅದು ತುಂಬಾ ತುಂಬಾ ಸುಲಭ. ಇವಾಗ್ಲೂ ನಮ್ಮ ದೇವಾಲಯಕ್ಕೆ ನಾವು ಕರಿತೇವೆ ಭಕ್ತರಿಗೆ, ಬನ್ನಿ 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 ಬನ್ನಿ. ಯಾಕಂದ್ರೆ ಇಲ್ಲಿ ಅಥವಾ ಕೃಷ್ಣ ಕೃಪೆಯಿಂದ, ಆಚಾರ್ಯರ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ ಸೊ ಇದು ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ, ಇಲ್ಲಿ ಆಗಿದೆ. ಯಾರು ಬಂದ್ರು ಕೂಡ ನಾವು ಮಂಗಳಾರತಿ ಬರ್ತಾರೆ, ಭಾಗವಹಿಸ್ತಾರೆ, ಮತ್ತೆ ಸ್ವಲ್ಪ ಸೇವೆ ಮಾಡ್ತಾರೆ. ಸೊ ಹಾಗೆ ಆಟೋಮ್ಯಾಟಿಕಲಿ ಸಹಜವಾಗಿ ಈ ರೀತಿ ನೀವು ಇಲ್ಲಿ ಬಂದು ಇಲ್ಲಿದ್ದು ಇಲ್ಲಿ ಕೃಷ್ಣ ಪ್ರಜ್ಞೆ ಬೆಳೆಸೋದಕ್ಕೆ ತುಂಬಾ ತುಂಬಾ ಸುಲಭ. ಸೊ ಈ ತರ ಚಿಕ್ಕ ರೀತಿಯಲ್ಲಿ ದೇವಸ್ಥಾನ, ಅದೇ ಸರ್ಕಾರ ಅದನ್ನ ತುಂಬಾ ದೊಡ್ಡ ರೀತಿಯಲ್ಲಿ ಮಾಡುತ್ತೆ, ದೊಡ್ಡ ರೀತಿಯಲ್ಲಿ. ಸೊ ಕೆಲವೊಂದು ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೆ, ಏನು ಅಂದ್ರೆ, ಒಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಶ್ರೀಲ ಪ್ರಭುಪಾದ ಶಿಷ್ಯರಿಗೆ ಹೇಳ್ತಾರೆ, ಸೊ ನಿಮ್ಮ ನನ್ನ ಮೇಲೆ ನಿಮಗೆ ಎಷ್ಟು ಗೌರವ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದು ನೀವು ನಿಮ್ಮ ಮಧ್ಯೆ ಪರಸ್ಪರವಾಗಿ ಎಷ್ಟು ಸಹಕಾರವಾಗಿ ನೀವು ಈ ಆಂದೋಲನವನ್ನು ಮುಂದುವರಿಸಿ ಹೋಗ್ತೀರಾ. ಸೊ ಹಾಗೆ ಇಲ್ಲಿ ಕೋಆಪರೇಷನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪೃಥು ಮಹಾರಾಜರು ಹೇಳ್ತಾರೆ, ನನ್ನ ಜೊತೆಗೆ ನೀವು ನಾನು ಹೇಳಿದ ಆದೇಶವನ್ನು ಪಾಲನೆ ಮಾಡ್ತಾ ನನ್ನ ಜೊತೆ ಸಹಕರಿಸಿದ್ರೆ ನಿಮಗೂ ಕೂಡ ಅದೇ ಇದು ಪ್ರಾಪ್ತಿ ಆಗತ್ತೆ, ಅದೇ ಫಲ ಪ್ರಾಪ್ತಿ ಆಗತ್ತೆ. ನೀವೇನೋ ಸಹಕರಿಸ್ತಿಲ್ಲ, ನೀವು ಸ್ವಲ್ಪ ದಾರಿ ತಪ್ಪಿದ್ರೆ ನಾನು ಹೊಣೆಗಾರಿಕೆಯಾಗಿ ನಾನು ಕೂಡ ಅದರಲ್ಲಿ ಭಾಗಿಯಾಗಬೇಕಾಗತ್ತೆ ಅಂತ ಪೃಥು ಮಹಾರಾಜರು ಹೇಳ್ತಾರೆ. ಸೊ ಆ ರೀತಿ ಶ್ರೀಲ ಪ್ರಭುಪಾದ ಒಂದ್ ರೀತಿ ಮನವಿ, ಶಿಷ್ಯರಿಗೆ ಅನುಯಾಯಿಗಳಿಗೆ ನಾವು ಸಹಕರಿಸಬೇಕು ಅಂತ ಪ್ರಭುಪಾದರು ಹೇಳಿದ್ದಾರೆ. ನಿಮ್ಮ ನಿಜವಾದ ನನ್ನ ಮೇಲಿರುವ ಗೌರವ ಅದು ಯಾವಾಗ ವ್ಯಕ್ತವಾಗುತ್ತೆ, ನೀವು ಎಷ್ಟು ಮಟ್ಟಿಗೆ ನೀವು ನಿಮ್ಮ ಮಧ್ಯೆ ನೀವು ಆ ಸಹಕಾರದ ಪ್ರವೃತ್ತಿನ ಇಟ್ಕೊಂಡಿರ್ತೀರಾ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಸೊ ಭಾಗವತದಲ್ಲಿ ಇನ್ನೊಂದ್ ಕಡೆ ನಾವು ಕೇಳ್ತೇವೆ, ಪ್ರಚೇತರು ಅಂದ್ರೆ ಅವರು ಪ್ರಾಚೀನ ಬಹಿರಾಜನ ಮಕ್ಕಳು, ಎಷ್ಟು 10 ಜನ ಮಕ್ಕಳು ಅನ್ಸುತ್ತೆ. ಅವರು ತೀವ್ರ ತಪಸ್ಸೆ ಮಾಡ್ತಾ ಇರ್ತಾರೆ. ಸೊ ಹೇಳ್ತಾರೆ, ಶಿವ ಬರ್ತಾರೆ, ಮಹಾದೇವ ಅವ್ರು ಬಂದು ಅವ್ರನ್ನ ಆಶೀರ್ವದಿಸ್ತಾರೆ. ಅವ್ರು ಹೇಳ್ತಾರೆ, ನೀವು ಅಣ್ಣ ತಮ್ಮಂದಿರು ಎಷ್ಟು ಒಳ್ಳೆ ಇದ್ರಲ್ಲಿದ್ದೀರಾ, ಒಳ್ಳೆ ಬಾಂಧವ್ಯದಲ್ಲಿದ್ದೀರಾ, ಅದು ನನಗೆ ತುಂಬಾ ಸಂತೋಷ ಆಗತ್ತೆ, ತುಂಬಾ ತೃಪ್ತಿ ಆಗುತ್ತೆ ನನಗೆ ಅದರಿಂದ ಅಂತ ಹೇಳಿ ಅವ್ರಿಗೆ ರುದ್ರಗೀತ ಅವ್ರಿಗೆ ಉಪದೇಶಿಸ್ತಾರೆ. ಹೇಗೆ ನಮಗೆ ಭಗವದ್ಗೀತಾ ಕೃಷ್ಣನ ಕೊಟ್ಟಿದ್ದಾರೆ, ಅದೇ ರೀತಿ ಪ್ರಚೇತರಿಗೆ ಸಾಕ್ಷಾತ್ ವೈಷ್ಣವಾನಂ ಯಥಾಶಂಭು. ಸೊ ಅವರೇ ಬಂದು ಅವರು ಉಪದೇಶಿಸ್ತಾರೆ ಸ್ವತಃ ರುದ್ರಗೀತ, ಈ ತರ ಮಾಡಿ, ಈ ತರ ತಪಸ್ಸೆ ಮಾಡಿ, ಈ ತರ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಅಂತ ಅವರೇ
ಮಾಡ್ತಾರೆ. ಹೇಳ್ತಾರೆ, ನಿಮ್ಮ ಭ್ರಾತೃ ಭಾವನೆ ಅದರಿಂದ ನಾನು ತೃಪ್ತಿಗೊಂಡಿದ್ದೇನೆ, ಪ್ರಸನ್ನಗೊಂಡಿದ್ದೇನೆ ನಾನು ಅಂತ ಹೇಳ್ತಾರೆ. ಋಷಭದೇವ ಕೂಡ ನಾವು ಕೇಳ್ತೇವೆ, ಅವರು ಕೊನೆಗೆ ಅವರು ನಿವೃತ್ತರಾಗೋ ಸಮಯದಲ್ಲಿ, ಅವರು ವನಪ್ರಸ್ಥ ಇದಕ್ಕೆ ಹೋಗೋ ಸಮಯದಲ್ಲಿ ಅವರು ಉಪದೇಶ ಕೊಟ್ಟಿದ್ದಾರೆ, ದಿವ್ಯ ಉಪದೇಶಗಳು. ಸೊ ಅವಾಗ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಅವರು ಭರತನು, ನನ್ನ ಜ್ಯೇಷ್ಠ ಪುತ್ರ ಭರತನು ನಿಮ್ಮಲ್ಲೆಲ್ಲರಿಗಿಂತನೂ ಉತ್ತಮ. ಸೊ ಹಾಗಾಗಿ ನೀವೆಲ್ಲರೂ ಅವನ ಆದೇಶನು ಪಾಲನೆ ಮಾಡಬೇಕು. ಸೊ ಹೇಳ್ತಾರೆ 100 ಜನ ಮಕ್ಕಳು ಋಷಭದೇವರಿಗೆ, ಆದರೆ ಬಹಳಷ್ಟು ಜನ ಬ್ರಾಹ್ಮಣರಾಗ್ಬಿಡ್ತಾರೆ, ಕೆಲವರು ಜನ ಸನ್ಯಾಸಿಗಳೇ ಆಗ್ತಾರೆ, ಕೆಲವು ಜನ ಪರಮಹಂಸರಾಗ್ತಾರೆ. ಮೋಸ್ಟ್ಲಿ ಅದರಲ್ಲಿ ಸ್ವಲ್ಪ ಜನ 50-60 ಜನ ಅನ್ಸುತ್ತೆ, ಎಷ್ಟು ಎಕ್ಸಾಕ್ಟ್ ನನಗೆ ನೆನಪಿಲ್ಲ. ಸೊ ಅವರು ಕ್ಷತ್ರಿಯರಾಗಿ ರಾಜಕುಮಾರರಾಗಿರ್ತಾರೆ. ಸೊ ಅವರಿಗೆ ಆದೇಶಿಸೋದು, ನೀವು ಋಷಭದೇವ ಭರತ ಮಹಾರಾಜನನ್ನು ಪಾಲನೆ ಮಾಡಬೇಕು, ಅವನು ಶ್ರೇಷ್ಠ. ಸೊ ನೀವೆಲ್ಲರೂ ಕೂಡ ಅವನು ಹೇಳಿದಾಗೆ ಅವನ ಇದರಲ್ಲಿ ನೀವು ಪಾಲನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿ ನಾವು ನೋಡ್ತೇವೆ. ಸೊ ಇನ್ನೆಲ್ಲಾದ್ರೂ ಈ ತರ ಕೇಳ್ತೀರಾ, ಈ ತರ ಆದೇಶ ಕೊಡೋದು, ಈ ತರ ಸಹಕಾರ ಮಾಡಿ ಅಂತೆಲ್ಲ ಭಾಗವತದಲ್ಲಿ ಯಾರಾದ್ರೂ ನೆನಪು ಬರುತ್ತಾ? ಇನ್ನೇನಾದ್ರೂ ಉದಾಹರಣೆಗಳು? ಹೇಗೆ ಇಲ್ಲಿ ಋಷಭದೇವ ಹೇಳಿದ್ರು, ಆದೇಶಿಸಿದ್ರು, ಹಾಗೆ ಕೆಲವು ಇನ್ಸ್ಟೆನ್ಸಸ್ ಬರುತ್ತೆ ಭಾಗವತದಲ್ಲಿ ಹೇಳಲಾಗುತ್ತೆ. ಸ್ವಲ್ಪ ಜನ ಪಾಲನೆ ಮಾಡಿದ್ರು, ಸ್ವಲ್ಪ ಜನ ಪಾಲನೆ ಮಾಡ್ಲಿಲ್ಲ. ಪಾಲನೆ ಮಾಡಿದವರು ಅವರು ಉದ್ಧಾರಗೊಂಡ್ರು, ಪಾಲನೆ ಮಾಡದೇ ಇರೋರು ಅವ್ರು ಪತನಗೊಂಡ್ರು. ಅದೆಲ್ಲ ಇದೆ ಭಾಗವತದಲ್ಲಿ ಉದಾಹರಣೆ. ಬೇರೆ ಕಡೆ ತುಂಬಾ ಇರುತ್ತೆ, ಭಾಗವತಕ್ಕೆ ಸೀಮಿತಗೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ನಂಗೆ ನೆನಪು ಬರೋದು ಅಂದ್ರೆ ವಿಶ್ವಾಮಿತ್ರ. ಸೊ ವಿಶ್ವಾಮಿತ್ರ ಕೂಡ, ಅವ್ರಿಗೆ ಎಷ್ಟು ಮಕ್ಕಳು ವಿಶ್ವಾಮಿತ್ರರಿಗೆ? ಮೊದಲಿಗೆ ಅವರು ಕೂಡ ರಾಜ, ನಂತರ ಅವರು ಇದಾಗ್ತಾರೆ, ಅವರು ಬ್ರಹ್ಮರ್ಷಿ ಆಗ್ತಾರೆ, ಅವರು ಬ್ರಾಹ್ಮಣನಾಗ್ತಾರೆ. ಎಷ್ಟು ಮಾತಾಜಿ, ಎಷ್ಟು ಮಕ್ಕಳು ವಿಶ್ವಾಮಿತ್ರರಿಗೆ? ವಿಶ್ವಾಮಿತ್ರರು ಕೂಡ 100 ಮಕ್ಕಳೇ, ನೋಡಿ ಚೆಕ್ ಮಾಡಿ ಒಂದ್ಸಲ. ಸೊ ಅದರಲ್ಲಿ ಒಂದು ಸಮಯದಲ್ಲಿ ಅವರು ಮೋಸ್ಟ್ಲಿ ಹರಿಶ್ಚಂದ್ರ ಅವರ ಬಗ್ಗೆ ಒಂದು ಏನು ವಸಿಷ್ಠ ಜೊತೆ ವೈರತ್ವ ಇರುತ್ತೆ ಅವ್ರಿಗೆ. ಮತ್ತೆ ಇದರಲ್ಲಿ ಅದೆಲ್ಲ ಬರುತ್ತೆ, ಅದೆಲ್ಲ ನಿಮಗೆಲ್ಲ ಕೇಳಿರ್ತೀರ. ಹರಿಶ್ಚಂದ್ರ ಅವ್ರಿಗೆ ಅವರು ಏನೋ ದೊಡ್ಡ ತುಂಬಾ ಕಿರುಕುಳ ಕೊಡೋದು ಅದೆಲ್ಲ ಆಗುತ್ತೆ. ಅದೆಲ್ಲ ಆಗಿ ಅನ್ಸುತ್ತೆ. ಇದರಲ್ಲಿ ಮುಂದೆ ಒಂದ್ ಕಡೆ ಬರುತ್ತೆ, ಒಬ್ಬ ವ್ಯಕ್ತಿ ಶುನಶೇಪ. ಸೊ ಅವರ ಇದಾಗ್ಬೇಕಾಗಿರುತ್ತೆ, ಏನೋ ಒಂದು ಬಲಿ ಕೊಡ್ಬೇಕಾಗಿರುತ್ತೆ. ಆ ತರ ಒಂದು ಸನ್ನಿವೇಶ ಬರುತ್ತೆ, ನರಬಲಿ. ಸೊ ನಂತರ ಅವರು ಪ್ರಾರ್ಥನೆ ಮಾಡಿದ್ರಿಂದ ಅವರು ವಿಶ್ವಾಮಿತ್ರರು ಅವರ ಮನಸ್ಸು ಇದಾಗಿ ಅವರನ್ನ ಇದ್ ಮಾಡ್ತಾರೆ. ಮಾಡಿ ಅವರನ್ನು ತನ್ನ ಸ್ವಂತ ಮಗನಾಗಿ ಅವರು ಸ್ವೀಕರಿಸ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ. ಏನ್ ತಗೊಳ್ಳೋದು, ಅಡಾಪ್ಟ್ ಮಾಡ್ಕೊಳಕ್ ಏನ್ ಹೇಳ್ತೀವಿ ಕನ್ನಡದಲ್ಲಿ? ಮಕ್ಕಳ ದತ್ತತೆಗೆ. ಸೊ ಆ ರೀತಿ ಇದ್ ಮಾಡ್ತಾರೆ. ಮಾಡಿದ್ಮೇಲೆ ಅವರು ಅವರ ಮಕ್ಕಳು ಯಾರು 100 ಜನ ಮಕ್ಕಳು ಇರ್ತಾರೆ, ಅವ್ರಿಗೆ ಆದೇಶಿಸ್ತಾರೆ, ನೀವೆಲ್ಲರೂ ಇವನನ್ನು ಪಾಲನೆ ಮಾಡ್ಬೇಕು, ಇವನನ್ನು ನಿಮ್ಮ ಲೀಡರ್ ಆಗಿ ಸ್ವೀಕರಿಸ್ಬೇಕು. ಸೊ ಅದರಲ್ಲಿ ಹೇಳ್ತಾರೆ 50 ಜನ ಹಿರಿಯರ ಮಕ್ಕಳು ಅವ್ರು ಸ್ವೀಕರಿಸೋದು. ಅವ್ರು ಸ್ವೀಕರಿಸಿದ ಮೇಲೆ ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ ವಿಶ್ವಾಮಿತ್ರ, ನೀವರೆಲ್ಲರೂ ಕೂಡ ಮ್ಲೇಚ್ಛರಾಗ್ಬಿಡಿ, ನೀವು ಅಂದ್ರೆ ವೈದಿಕ ಇದನ್ನೆಲ್ಲ ಬಿಟ್ಟು ನೀವು, ಯಾಕಂದ್ರೆ ನೀವು ತಂದೆಯ ಮಾತನ್ನು, ನಾನು ಋಷಿಯ ಮಾತನ್ನು ಕೇಳ್ತಾ ಇಲ್ಲ ನೀವು. ಸೊ ನಿಮ್ಮ ಜೀವನದ ಏನು ಉದ್ದೇಶ ಏನು, ಅದರ ಒಳ್ಳೆಯ ಶುಭ ಇದೆ. ಸೊ ಹಾಗೆ ನೀವೆಲ್ಲರೂ ಕೂಡ ಪತನಗೊಂಡು ಅವರೆಲ್ಲ ಮ್ಲೇಚ್ಛರಾಗ, ಅವರೆಲ್ಲ ಅನಾಗರಿಕರಾಗ್ಬಿಡ್ತಾರೆ. ಆ ತರ ವೈದಿಕ ಇದನ್ನು ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಇನ್ನು 50 ಜನ ಅವ್ರ ಮಕ್ಕಳು ಹೇಳ್ತಾರೆ, ಮಧುಚಂದರು ಅಂತ ಹೇಳ್ತಾರೆ. ಅವರು ವಿಶ್ವಾಮಿತ್ರನ ಒಪ್ತಾರೆ, ಅವ್ರ ತಂದೆಯ ಮಾತನ್ನು ಒಪ್ಪಿ ಅವರ ದತ್ತುಪುತ್ರ ಹಾಗೆ ಯಾರು ಶುನಶೇಪ, ಸೊ ಅವರನ್ನು ಸ್ವೀಕರಿಸೋದ್ರಿಂದ ಅವರೆಲ್ಲರೂ ಕೂಡ ಉನ್ನತಿಗೊಳ್ತಾರೆ, ಮತ್ತೆ ಅವರೆಲ್ಲ ಪರಿಪೂರ್ಣರಾಗ್ತಾರೆ. ಸೊ ಈಗೆಲ್ಲ ಕೇಳ್ತೇವೆ ನಾವು. ಕೋಆಪರೇಷನ್ ಸಹಕಾರ, ಮತ್ತೆ ಆದೇಶ, ಹಿರಿಯ ವ್ಯಕ್ತಿ ಆದೇಶವನ್ನು ಪಾಲಿಸುವುದು. ಮತ್ತೆ ಯಯಾತಿಯವರ ಯಾರಿಗಾದ್ರೂ ನೆನಪಿರ್ಬೇಕು, ಮಹಾರಾಜ ಯಯಾತಿಯ ಚರಿತ್ರೆ. ಸೊ ಅಲ್ಲೇನಾಗತ್ತೆ, ಅವ್ರ ಮಕ್ಕಳಿಗೆ ಏನ್ ಆದೇಶಿಸ್ತಾರೆ, ಮತ್ತೆ ಯಾರು ಪಾಲನೆ ಮಾಡ್ತಾರೆ, ಕೇಳ್ತಾರೆ. ಓಕೆ, ಸೊ ಯಾರು ಒಪ್ಕೊಳ್ತಾರೆ, ಯಾರು ಒಪ್ಕೊಳ್ತಿಲ್ಲ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಮತ್ತೆ ಯಯಾತಿ ಮಹಾರಾಜ ಅವನೊಬ್ಬ ದೊಡ್ಡ ರಾಜ ಆಗಿರ್ತಾನೆ. ಆಮೇಲೆ ಅವನೇ ಒಂದು ದೇವಯಾನಿ ಅಂತ ಒಂದು ಮದುವೆ ಆಗಿರ್ತದೆ, ದೇವಯಾನಿ ಅಂತ. ಆಮೇಲೆ ಅವನು
ಶುಕ್ರಾಚಾರ್ಯರದು ಅದೇ ಅಲ್ವ ಕಥೆಯಲ್ಲಿ ಪ್ರಭು, ಹೌದು ಶುಕ್ರಾಚಾರ್ಯರದ್ದು ಹೌದು ಹ್ಮ್ ಶುಕ್ರಾಚಾರ್ಯ ಶುಕ್ರಾಚಾರ್ಯ ಮಗಳು ಮಗಳನು, ದೇವಾಯನೇ ಹೌದು ಶುಕ್ರಾಚಾರ್ಯ ಮಗಳನು ಮಗಳು. ದೇವಯಾನಿ, ಹಾ ಮತ್ತೆ ಇನ್ನೊಬ್ಳು ಶು ಶರ್ಮಿಷ್ಠ ಶರ್ಮಿಷ್ಠೆ ಶರ್ಮಿಷ್ಠ. ಶರ್ಮಿಷ್ಠೆ ಅವಳು ಸಖಿಯಾಗಿ ಇದ್ ಮಾಡ್ತಾಳೆ, ಆದ್ರೆ ಅವನು ಅವಳಲ್ಲಿ ಸಹ ಇಷ್ಟ ಆಡ್ತಾನೆ, ಯಾರಲ್ಲೂ ಮಕ್ಕಳು ಪಡಿತಾನೆ. ಆಕ್ಚುಲಿ ಅವಳು ರಾಜಕುಮಾರಿ ಹೌದು ಆದ್ರಿಂದ ರಾಜ್ಕುಮಾರಿ. ಅವರು ಕೂಡ ಹಿಂದೆ ಆ ರೀತಿ ಇರ್ತಾ ಇತ್ತು ಈ ವೈದಿಕ ಹೌದು. ಧರ್ಮದಲ್ಲಿ. ಹಾಗೆ ಆಮೇಲೆ ಅವನಿಗೆ ತುಂಬಾ ಇದು ಹ್ಮ್. ಈ ಇದರಲ್ಲಿ ತುಂಬಾ ಆಸೆ ಅವನಿಗೆ ಕಾಮದಲ್ಲಿ, ಇದ್ ಮಾಡ್ಕೊಳ್ಬೇಕು, ಹೆಂಗಸರೊಟ್ಟಿಗೆ ಇರ್ಬೇಕು ಅಂತ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಶುಕ್ರಾಚಾರ್ಯರು ಅವರಿಗೆ ಶಾಪ ಕೊಡ್ತಾರೆ, ಹ್ಮ್ ನೀನು ನಿನ್ನ ಇದನ್ನು ಯೌವನವನ್ನು ಇದ್ ಮಾಡಿ ನೀನು ಮುದುಕಾವಸ್ಥೆಯಲ್ಲಿ ಬಾ ಅಂತ. ಅಲ್ಲ ಪ್ರಭುಜಿ, ಆಮೇಲೆ ಹೌದು. ಅಲ್ಲಿ ಏನಾಗ್ತದೆ ಅಂದ್ರೆ ಅವನಿಗೆ ಆಲ್ರೆಡಿ ಮುಪ್ಪು ಬರ್ತದೆ. ಮುಪ್ಪು ಅಂದ ಕೂಡಲೇ ಅವನು ಹೇಳ್ತಾನೆ, ಅದಕ್ಕೊಂದು ಉಪಶಮನ ಕೂಡ ಕೊಡ್ತಾರೆ ಯಾರು, ಶುಕ್ರಾಚಾರ್ಯರು. ಯಾಕಂದ್ರೆ ಅವರ ಆಮೇಲೆ ಹೆಂಡತಿ ಅವ್ರ ಮಗಳೇ ಈಗ ಸಫರರ್, ಅವರ ಹಸ್ಬೆಂಡ್ ಅವರ ಹೌದೌದು ಗಂಡ ಈಗ ಇಬ್ಬರನ್ನು ಮುಪ್ಪುದಲ್ಲಿ ವೃದ್ಧ ಇಬ್ಬರನ್ನು ವ್ಯಕ್ತಿ ಮದುವೆ ಆಗ್ಬಿಟ್ರೆ ಆಗ್ತಾನೆ. ಹೇಗೆ, ಇವರು ಕೂಡ ಹೌದು. ಇಚ್ಛೆಗಳು, ಭೌತಿಕ ಇಚ್ಛೆಗಳಿದೆ, ಹ್ಮ್. ಇನ್ನ ಅದಕ್ಕೆ ವೃದ್ಧನಾಗ್ಬಿಟ್ರೆ ಅವರ ಗಂಡ ಹಿಂಗೆ ಅವರೊಂದು ಹೌದು. ಉಪಾಯ ಕೊಡ್ತಾರೆ. ಆಮೇಲೆ ಅವರು ಏನ್ ಮಾಡ್ತಾರೆ, ಹಾಗಾದ್ರೆ ಒಂದು ಉಪಾಯ ಉಂಟು, ನೀನು ನಿನ್ನ ಮಕ್ಕಳಲ್ಲಿ ಯಾರನ್ನಾದ್ರೆ ಒಬ್ಬರನ್ನು ಯೌವನವನ್ನು ವಾಪಸ್ ತಕೊಳ್ಬಹುದು ಅಂತ ಹೇಳಿ ಅದಲು ಒಂದು ಇದು ಬದಲು ಕೊಡ್ತಾರೆ, ಎಕ್ಸ್ಚೇಂಜ್ ಮಾಡ್ಬೇಕು. ಅಲ್ಲಿ ಮಾಡ್ಬೋದು ಅಂತ. ಆದ್ರೆ ಅದರಲ್ಲಿ ಶರ್ಮಿಷ್ಠೆಯ ಮಕ್ಕಳಲ್ಲಿ ಒಬ್ಬ ಪುರು ಅಂತ ಹೇಳ್ಕೊಂಡು, ದೇವಯಾನಿದ ಮಕ್ಕಳಲ್ಲಿ ಯಾರು ಮಾಡಲ್ಲ, ಶರ್ಮಿಷ್ಠೆಯ ಮಕ್ಕಳಲ್ಲಿ ಒಬ್ಬ ಪುರು ಅಂತ ಒಬ್ಬ ಇರ್ತಾರೆ. ಅವರು ತನ್ನ ಯೌವನವನ್ನು ಬೇರೆ ಮಕ್ಕಳು ಯಾರು ಕೊಡಲ್ಲ, ಸುಮಾರು ಜನ ಎಲ್ಲ ಇದ್ದಾರೆ ಮಕ್ಕಳು, ಒಂದು 10 ಮಕ್ಕಳು ಇರ್ತಾರೆ, 5 ಮಕ್ಕಳು 5 ಮಕ್ಕಳಲ್ಲಿ ಇಬ್ಬರು ಯಾರು ಕೇಳುದಿಲ್ಲ. ಲಾಸ್ಟಿನವನು ಪುರು ಅಂತ ಒಬ್ಬರು ಇರ್ತಾರೆ ರಾಜ, ಅವರು ತನ್ನ ಯೌವನವನ್ನು ಅಪ್ಪನಿಗೆ ಕೊಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಆಮೇಲೆ ಅದು ಅವನಿಗೆ ಇದಾಗ್ತದೆ. ಆಮೇಲೆ ಅವನು ಖುಷಿಯಲ್ಲಿ ಇರ್ತಾನೆ ತನ್ನ ಕಾಮಭೋಗ ಜೀವನದಲ್ಲಿ, ತನ್ನ ರಾಜನ ಇದು ಮಾಡ್ಕೊಂಡು. ಆಮೇಲೆ ಲಾಸ್ಟಿಗೆ ಅವನಿಗೆ ಸುಸ್ತಾಗ್ತದೆ, ಸಾಕಾಗ್ತದೆ, ಅಯ್ಯೋ ಇದೇ ಜೀವನವ ಇದೇ ಜೀವನವ ಅಂತ ಹೇಳ್ಕೊಂಡು ಅವನು ಇದ್ ಮಾಡ್ತಾನೆ. ಆಮೇಲೆ ಲಾಸ್ಟಿಗೆ ಹೌದು ದೇವ್ರ ಹತ್ರ ಇದ್ ಮಾಡ್ತಾನೆ, ಸಾಕ್ಷಾತ್ಕಾರ ತಗೊಳ್ತಾನೆ. ಆಮೇಲೆ ತನ್ನ ಯೌವನವನ್ನು ಇವರಿಗೆ ಕೊಟ್ಟು ಬಿಡ್ತಾನೆ, ಮಗನಿಗೆ ಕೊಡ್ತಾನೆ, ಮಗನಿಗೆ ವಾಪಸ್ ಕೊಡ್ತಾನೆ. ಅವನು ಮತ್ತೆ ಲಾಸ್ಟಿಗೆ ಹೌದು ರಾಜ ಬಿಟ್ಟು ದೇವಯಾನಿ. ಅದರ ಪರಿಣಾಮ ಏನಾಗುತ್ತೆ, ಪುರು ಏನಾಗ್ತಾರೆ, ಪುರು ಪುನಃ ರಾಜ್ಯ ಆಗ್ತಾನೆ, ದೊಡ್ಡ ರಾಜ ಆಗ್ತಾನೆ. ಅವರ ವಂಶದಲ್ಲೇ ಈಗ ಪೌರವಂಶ, ಇದು ಭರತ ವಂಶ ಬರೋದು, ಅಂತ ದೊಡ್ಡ ಮಹಾರಾಜ ವಂಶ. ಆಗ ಭರತ ಇದಾಗ್ತಾರೆ ಅಲ್ಲಿ. ಅವ್ರು ಯಾರು ಮಾತು ಕೇಳಿಲ್ಲ ಅವ್ರೇನಾಗ್ತಾರೆ, ಮತ್ತೆ ದುಷ್ಯಂತ ಅಂತ ಹೇಳ್ಕೊಂಡು ಒಬ್ರು ರಾಜ ಬರ್ತಾನೆ, ಅವನಿಗೆ ಮಗನಿಗೆ. ಏನ್ ಪ್ರಭುಜಿ, ಅವರ ಇದೆ ಪೀಳಿಗೆನೆ. ಎಸ್, ಅವರ ಪೀಳಿಗೆ ಅಂದ್ರೆ ಪುರುಗೆ ಅವ್ರ ಪಾಲನೆ ಮಾಡಿದ್ರಿಂದ, ಅವರ ಆದೇಶವನ್ನು ಹಿರಿಯರಿಂದ ಕೇಳಿದ್ರಿಂದ ಅವನು ಉದ್ಧಾರಗೊಂಡರು. ಉದ್ಧಾರ ಅಂದ್ರೆ ಅವನೇ ರಾಜನ, ಮಹಾರಾಜನ. ಆಕ್ಚುಲಿ ಒಂದು ಕಿರಿಯ ಪುತ್ರ ಅನ್ಸುತ್ತೆ, ಕಿರಿಯ ಪುತ್ರ, ಆದ್ರೆ ಅವನೇ ರಾಜನಾಗ್ಬಿಡ್ತಾನೆ, ರಾಜರ್ಷಿ. ಹೌದೌದೌದು. ಮತ್ತೆ ಬೇರೆ ಮಕ್ಕಳು ಎಲ್ಲ ಅವರು ಇದಾಗಿ ಹೋಗ್ತಾರೆ, ನಶಿಸಿ ಹೋಗ್ತಾರೆ, ಅವ್ರಿಗೆ ಏನು ಇದ್ ಮಾಡ್ಲಿಕ್ಕೆ ಬೇಡ. ಅವರು ರಾಜರಾಗ್ತಾರೆ, ಆದ್ರೆ ಹೇಳ್ತಾರೆ ಅವರೆಲ್ಲ ಮ್ಲೇಚ್ಛರಾಗ್ಬಿಡ್ತಾರೆ. ಮ್ಲೇಚ್ಛ ಅಂದ್ರೆ ಟರ್ಕಿ, ಪೂರು ಇಲ್ಲ ದೃಹ್ಯು, ತುರ್ವಾಸು ಅಂತೆಲ್ಲ ಅವ್ರ ಹೆಸರುಗಳು. ಅವರು ಈ ನಾವೆಲ್ಲಿ ವೈದಿಕ ಇದನ್ನು ಬಿಟ್ಟು ಬೇರೆ ರಾಜರಿದ್ದಾರೆ, ಆ ರೀತಿಯ ಒಂದು ಅವನತಿಗೊಂಡ ರಾಜರು, ಆ ರೀತಿ ಇದಾಗ್ತಾರೆ. ಆಮೇಲೆ ಅಲ್ಲಿ ಇವರು ಮತ್ತೆ ಕಾಡಿಗೆ ಹೋಗಿ ತಪಸ್ ಮಾಡಿ ಭಗವಂತನನ್ನು ಪಡಿತಾರೆ, ಯಾರು ಯಯಾತಿ. ಮತ್ತೆ ಪುರುರಾಜಂದು ದೊಡ್ಡ ಇದಾಗ್ತದೆ, ಮಕ್ಕಳಾಗ್ತದೆ ಅವರಿಗೆ, ಎಷ್ಟೋ ಮಕ್ಕಳು. ಆಮೇಲೆ ಯಾರದು ಸಂತಾನ ಇದು ಆಗ್ತಾ ಇರ್ತದೆ. ಅದೇ ವಂಶ ಭರತ ವಂಶ. ಇವಾಗ ಏನು ಭರತ ವಂಶ ಕೇಳ್ತೇವೆ, ಅವರ ವಂಶದಲ್ಲಿ ರಾಜರ ವಂಶ. ಆಮೇಲೆ ಅದು ಕುರುವಂಶ ಆಗ್ತದಲ್ಲ, ಅದು ಕುರುವಂಶ, ಅದೇ ಕುರುವಂಶ ಆಗ್ತದೆ. ಆಮೇಲೆ ಮುಂದೆ ಭರತ ಆದ್ಮೇಲೆ ಅದ್ರಲ್ಲಿ ಪುನಃ ಇದು ಬರ್ತದೆ, ಯಾವ್ದು ದುಷ್ಯಂತ ಮಹಾರಾಜ ಬರ್ತಾನೆ, ಶಕುಂತಲೆಯನ್ನು ಮದುವೆ ಆಗ್ತಾರೆ. ಅಲ್ಲಿ ವಾಲ್ಮೀಕಿದು ಇದು ಬರ್ತದೆ ಸ್ವಲ್ಪ, ವಾಲ್ಮೀಕಿ ಮತ್ತೆ ಅದು ಭರತ ಇದು ಒಂದೇನಾ ನೋಡಿ, ಸ್ವಲ್ಪ ಚೆಕ್ ಮಾಡಿ. ಆ ಭರತ ಆ ಭರತನ ಮಕ್ಕಳು ಶಕುಮನ ಹೇಳ್ತಾರೆ, ಇವರು ನಿನ್ನ ಪೂರ್ವಜರು, ನಿನ್ನ ಇದು ಅದರಿಂದಲೇ ಬಂದದ್ದು ಅಂತ ಪರೀಕ್ಷಿತ ಮಹಾರಾಜರಿಗೆ ಶುಕಮುನಿ ಹೇಳ್ತಾರೆ ಒಂದು ಇದರಲ್ಲಿ, ಯಾವುದು ಇದರಲ್ಲಿ ಶ್ಲೋಕದಲ್ಲಿ. ಆಗ ಅವ್ರಿಗೆ ಗೊತ್ತಾಗ್ತದೆ, ಭರತ ಮಹಾರಾಜ ತುಂಬಾ 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 ಅವರು ಸಣ್ಣದಿರುವಾಗಲೇ ಹುಲಿ ಒಟ್ಟಿಗೆ ಆಟ ಆಡ್ಕೊಂಡಿರ್ತದ ಇದ್ದದ್ದು. ಯಾಕಂದ್ರೆ ಶಕುಂತಲೆ ಇದ್ ಮಾಡುವಾಗ ದುಷ್ಯಂತ ಮಹಾರಾಜ ಅವನು ಮರ್ತು ಬಿಡ್ತಾನೆ, ತನ್ನ ಗಂಧರ್ವ ವಿವಾಹ ಆಗಿದೆ, ತನಗೆ ಮಗು ಇದೆ ಅಂತ ಹೇಳ್ಕೊಂಡು. ಕಣ್ವ ಮಹರ್ಷಿಯ ಇದ್ರಲ್ಲೇ ಬಿಟ್ಟು ಬಿಡ್ತಾರೆ ಅವರು ತನ್ನ ಹೆಂಡತಿಯನ್ನು. ಊರಿಗೆ ಬಂದ ಕೂಡಲೇ ಅವರು ಮರ್ತು ಬಿಡ್ತಾರೆ ತನ್ನ ರಾಜ ತಾನು ಮದುವೆ ಆಗಿದ್ದೇನೆ ಅಂತೇಳಿ. ಮತ್ತೆ ಸ್ವಲ್ಪ ಸಮಯದ ನಂತರ ಶಕುಂತಲೆ ಮಗುವನ್ನು ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಅಲ್ಲಿ ಮಗುವನ್ನು ಅವನು ಅಕ್ಸೆಪ್ಟ್ ಮಾಡಲ್ಲ, ಆದ್ರೆ ಕೆಲವು ಒಂದು ಕಾರಣಗಳು ಬರುವಾಗ ಅದರಲ್ಲಿ ಅಕ್ಸೆಪ್ಟ್ ಮಾಡ್ತಾನೆ. ಹಾಗೆ
ಅದು ಕೆಲವು ಇದ್ರಲ್ಲಿ ತೋರಿಸಿದರೆ ಅವನಿಗೆ ಇವರು ಒಂದು ಶಾಪ ಕೊಡ್ತಾರೆ ಅಂತ, ಯಾರು ಒಬ್ರು ವಶಿಷ್ಠ ಯಾರೋ ಒಬ್ರು ಶಾಪ ಕೊಡ್ತಾರೆ. ಯಾಕಂದ್ರೆ ಅವಳು ತನ್ನ ಗಂಡನ ಧ್ಯಾನದಲ್ಲೇ ಇರ್ತಾಳೆ ಶಕುಂತಳೆ ಇದರಲ್ಲಿ. ಆಗ ಇವರು ಬರ್ತಾರೆ, ಒಬ್ರು ಋಷಿ ಹೆಸರು ಮರ್ತೋಯ್ತು, ಇವರು ಕಾಣ್ತದೆ, ದುರ್ವಾಸ ಮುನಿಗಳೇ ಬರೋದು ಮಾತಾಜಿ. ದುರ್ವಾಸ ಮುನಿ ಬರ್ತಾರೆ. ಕರೆಕ್ಟ್, ದುರ್ವಾಸ ಮುನಿ ಬರ್ತಾರೆ, ಅವ್ರೊಂದು ಶಾಪ ಕೊಡ್ತಾರೆ, ನೀನು ಯಾರನ್ನು ಎಣಿಸ್ತಾ ಇದ್ಯಾ ಅವರು ನಿನ್ನ ಮನಸ್ಸಿಂದ ಇದಾಗ್ಲಿ ಹೋಗಿಲಿ ಅಂತ, ಅವ್ರು ನಿನ್ ಮರ್ತ್ ಬಿಡ್ಲಿ ಅಂತ, ಮರ್ತು ಬಿಡು ಹಾಗೆ ಆಗ್ಲಿ ಅಂತ. ಆದರೆ ಅವಳ ಕೈಯಲ್ಲಿ ಒಂದು ರಾಜ ಉಂಗುರ ಕೊಟ್ಟಿರ್ತಾನೆ ಮದುವೆಗೆ. ಆ ಉಂಗುರ ಅವಳು ದೋಣಿಯಲ್ಲಿ ಹೀಗೆ ವ್ಯವಹರಿಸುವಾಗ ಆ ದೋಣಿಯಲ್ಲಿ ಅದು ಬೇರೆ ಕತೆ. ಆದ್ರೆ ಇದರಲ್ಲಿ ಅಷ್ಟೇನು ಕೊಟ್ಟಿರುದಿಲ್ಲ, ನಮ್ಮ ಭಾಗವತಮಲ್ಲಿ ಅಷ್ಟೇನಿಲ್ಲ, ಅದನ್ನ ನಾವು ಬೇರೆ ಬುಕ್ ಅಲ್ಲಿ ನಾನು ಓದಿದ್ದು. ಆಮೇಲೆ ಅದು ಇದರಲ್ಲಿ ಶಕುಂತಲೆದು ಆ ಉಂಗುರ ಮರ್ತು ಹೋಗಿರೋದ್ರಿಂದ ಅವಳಿಗೆ ಅವನು ಮರ್ತು ಹೋಗಿರ್ತದೆ, ಯಾರಿಗೆ ದುಷ್ಯಂತ ಮಹಾರಾಜ. ಮತ್ತೆ ಲಾಸ್ಟಿಗೆ ಆ ಮೀನು ಆ ಮನೆಗೆ ಹೋಗ್ತದೆ, ಅದು ಮೀನು ನುಂಗಿರ್ತದೆ ಆ ಉಂಗುರ ನೋಡಿದ ಕೂಡಲೇ ಅವನಿಗೆ ನೆನಪಾಗ್ತದೆ, ಅರಮನೆಗೆ ಹೋಗ್ತದೆ. ಅದು ಕಟ್ ಮಾಡುವಾಗ ಅದರಲ್ಲಿ ಉಂಗುರ ಇದ್ದದ ತಗೊಂಡು ಅದು ರಾಜ ಉಂಗುರ ಅಂತೇಳಿ ರಾಜಮುದ್ರೆ ಇರುವಂತದ್ದು ಕೊಟ್ಟದಾಗ ಅದು ರಾಜನಿಗೆ ತಂದು ಕೊಡ್ತಾನೆ ಅವನು ಬೆಸ್ತ ಮೊಗವೀರ. ಆಮೇಲೆ ಅದು ಅಲ್ಲಿ ಅವ್ರದ್ದು ಮದುವೆ ಆಗ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಕಾಳಿದಾಸರ ಅಭಿಜ್ಞಾನ ಶಾಕುಂತಲ ನೀವು ಫುಲ್ ಎಲ್ಲ ಹೇಳ್ಬಿಟ್ರಿ ನಮೀಗ. ಅದೇ ಅಭಿಜ್ಞಾನ ಶಾಕುಂತಲಾನೇ ಆಗೋಯ್ತು. ಊರ್ವಶಿ ಮಗಳು ಅವಳು. ಮೇನಕೆದು ಮಾತಾಜಿ. ಮೇನಕೆ ಮತ್ತೆ ಅದ್ರ ಮೊದ್ಲು ಪ್ರೆಗ್ನೆಂಟ್ ಆಗಿರ್ತಾಳೆ, ಹೋಗಿರ್ತಾರೆ ಕರ್ಕೊಂಡು, ಅವನಿಗೆ ನೆನಪಾಗುದಿಲ್ಲ. ಹಾಗೆ. ಹರೇ ಕೃಷ್ಣ. ಸೊ ಇನ್ನೊಂದು ಲಾಸ್ಟ್ ನಾವು ಕ್ಲೋಸ್ ಮಾಡೋ ಮುಂಚೆ ಇನ್ನು ಪ್ರಭುಪಾದರೊಂದು ಹೇಳೋ ಮಾತು ಇಲ್ಲಿ ನೋಡಿ, ನಾವು ಸಹಕಾರ ಈ ಪ್ರಭುಪಾದ ಸ್ಟಾರ್ಟ್ ಮಾಡಿದ ಸಂಸ್ಥೆ ಆಂದೋಲನ ಜೊತೆಗೆ ನಾವು ಕೂಡಿದ್ರೆ ಎಷ್ಟು ಇದು ಒಂದು ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಂದು ಲೀಲಾ ಅವ್ರ ಶಿಷ್ಯರು ಆತ್ಮತತ್ವ ಪ್ರಭು ಅಂತ ಪ್ರಭುಪಾದ ಶಿಷ್ಯರು ಹೇಳೋದು. ಮರು ದಿವಸ ಪ್ರಭುಪಾದರು ಇಲ್ಲಿ ಯಾವ್ದೋ ಒಂದು ಕೇಂದ್ರದಲ್ಲಿ, ಮೋಸ್ಟ್ಲಿ ಬೃಂದಾವನ ಎಲ್ಲೋ ಅನ್ಸುತ್ತೆ. ಸೊ ಅದರ ಸುತ್ತು ಹೋಗಿ ಅಲ್ಲಿ ಆ ಒಂದು ಎತ್ತಿನ ಗಾಡಿಯನ್ನು ನೋಡೋದು. ಸೊ ಎತ್ತಿನ ಗಾಡಿಯಲ್ಲಿ ಮೇಲೆ ಏನ್ ಬರ್ದಿತ್ತು, ಭಕ್ತಿ ವೇದಾಂತ ಬುಲಕ್ ಕಾರ್ ಟ್ರಾವೆಲಿಂಗ್ ಸಂಕೀರ್ತನ್ ಪಾರ್ಟಿ. ಸೊ ಶ್ರೀಲ ಪ್ರಭುಪಾದ ಶಿಷ್ಯರು ಲೋಕನಾಥ್ ಮಹಾರಾಜ್ ಇದನ್ನ ಅವ್ರು ಮುಖ್ಯವಾಗಿ ಅವ್ರು ಮಾಡಿದ್ದು. ಸೊ ಅವ್ರ ನೇತೃತ್ವದಲ್ಲಿ ಸೊ ಇನ್ನ ಬೇರೆ ಭಕ್ತರು ಕೂಡ ಸೇರಿದ್ರು, ಆತ್ಮತತ್ವ ಪ್ರಭು ಎಲ್ಲರೂ. ಸೊ ಅವರು ಹೇಳ್ತಾ ಇದಾರೆ ಇಲ್ಲಿ, ಪ್ರಭುಪಾದರ ನೋಡಿದ್ದೆ ಭಕ್ತಿ ವೇದಾಂತ ಎತ್ತಿನ ಗಾಡಿ ಪ್ರವಾಸ, ಇದು ಏನು ಸಂಕೀರ್ತನ ಪ್ರವಾಸ ಟೀಮ್ ಪಾರ್ಟಿ ನೋಡಿದ್ದೆ. ಪ್ರಭುಪಾದ ಓದ್ಬಿಟ್ಟು ಜೈ ಅಂತ ಹೇಳಿದ್ರು ಪ್ರಭುಪಾದ. ಮತ್ತೆ ಪ್ರಭುಪಾದರೆ ಸ್ವತಃ ಆ ಒಂದು ಎತ್ತುಗಳಿಗೆ ಅವರಿಗೆ ಸ್ವಲ್ಪ ಹುಲ್ಲುಗಳನ್ನು ಕೊಟ್ರು. ಮತ್ತೆ ಆ ಎತ್ತುಗಳಿಗೆ ಪ್ರಭುಪಾದರು ಶಿಷ್ಯರಿಗೆ ಹೇಗೆ ಇದು ಮಾಡ್ತಾ ಇದ್ರು ಹಾಗೆ ಅದ್ರ ಮೇಲೆ ಕೂಡ ಬೆನ್ನು ತಟ್ಟಿದ್ರು. ಇದ್ರ ಮೇಲೆ ಚೀಕ್ಸ್ ಅವರ ಇದ್ರ ಮೇಲೆ ಏನೋ ಚೀಕ್ ಅಂದ್ರೆ ಕೆನ್ನೆ ಮೇಲೆ ಇದು ಮಾಡಿದ್ರು ಪ್ರಭುಪಾದ. ಮಾಡಿದ್ಮೇಲೆ ಪ್ರಭುಪಾದರು ಹೇಳಿದ್ರಂತೆ, ಈ ಎತ್ತುಗಳು ಭಗವಂತನನ್ನು ಗೌರವನಿತಾಯ್ ಮೂರ್ತಿಗಳನ್ನು ಅವರು ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪಾರ್ಟಿ ಇದು ಪಾದಯಾತ್ರಾ ಪಾರ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಚಾರಕ್ಕೆ. ಅವರು ಭಗವದ್ಧಾಮಕ್ಕೆ ಅವರು ಹೋಗ್ತಾರೆ, ಅವ್ರಿಗೆ ಇನ್ನೊಂದು ಜೀವನ ಇಲ್ಲ, ಇನ್ನೊಂದು ಜನ್ಮ ಇಲ್ಲ. ನೋಡಿ ಪ್ರಭುಪಾದರು ಹೇಳ್ತಾ ಇರೋದು ಆ ರೀತಿ. ನಾವು ಹತ್ರ ಮನುಷ್ಯನ ದೇಹದಲ್ಲಿಲ್ಲ ಅಂದ್ರು, ಒಂದು ಪ್ರಾಣಿಯ ದೇಹದಲ್ಲಿದ್ರು ಕೂಡ ಆದ್ರೆ ಭಗವಂತನ ಸೇವೆ ಮಾಡ್ತಾ ಇದ್ರೆ ನಾವು. ಸೊ ಅವಾಗ ನಾವು ನಮ್ಗೆ ಇನ್ನೊಂದು ಮರು ಜನ್ಮ ಇಲ್ಲ, ನಮಗೆ ಭಗವದ್ಧಾಮಕ್ಕೆ ಹೋಗ್ಬೇಕು. ಸೊ ಆಕ್ಚುಲಿ ನಮಗೂ ಆ ಪದಯಾತ್ರೆ ಭಕ್ತರು ಬಂದಾಗ ಹೇಳ್ತಾ ಇದ್ರು, ನಮ್ಮ ಈ ಎತ್ತುಗಳು ಎಷ್ಟು ಶಾಂತಿಯುತವಾಗಿದೆ. ನಾವು ಬ್ರಹ್ಮಚಾರಿಗಳು, ನಮಗೊಂದೊಂದ್ಸಲ ಮನಸ್ಸು ಆಚೆ ಈಚೆ ಆಗುತ್ತೆ, ಇಂದ್ರಿಯಗಳು ಸ್ವಲ್ಪ ಇದಾಗ್ಬೋದು, ನಿಗ್ರಹ ಇಲ್ಲದೆ ಒಂದೊಂದ್ಸಲ. ಆದ್ರೆ ಇವರು ಎತ್ತುಗಳು ಎಷ್ಟು ಶಾಂತವಾಗಿ, ಎಷ್ಟು ಇದಾಗಿ ಅವರು ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಿಸೋ ರೀತಿಯಲ್ಲಿ ಇದ್ದಾರೆ ಇವರು. ನಮಗೆ ಆಶ್ಚರ್ಯ ಆಗತ್ತೆ ಅಂತ ಹೇಳ್ತಾರೆ. ಹೌದು, ಶ್ರೀಲ ಪ್ರಭುಪಾದರು ಆಚಾರ್ಯರ ಆಶೀರ್ವಾದ. ಸೊ ಯಾರು ಕೂಡ ಈ ರೀತಿ ಈ ಸಂಘಟನೆ, ಈ ಒಂದು ಭಕ್ತರ ಸಮೂಹ ಇದರ ಜೊತೆ ಆತರ ಸಹಕರಿಸಿದ್ರೆ ಮತ್ತೆ ಆ ನಿಯಮಗಳು ಪಾಲನೆ ಮಾಡಿದ್ರೆ, ಸೊ ಪ್ರಭುಪಾದರು ಅದನ್ನ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಸೊ ಏನ್ ಹೇಳ್ತಾರೆ ಪ್ರಭುಪಾದರು, ಒಂದು ಆಕ್ಟಿವ್ ಆಗಿ ಸಹಕರಿಸಬಹುದು, ಇಲ್ಲ ಅಂದ್ರೆ ನಾವು ಆ ನಿಯಮಗಳನ್ನ ಪಾಲನೆ ಮಾಡಬೇಕು. ಪ್ರಸ್ತುತ ಪ್ರಚಲಿತವಾಗಿರುವ ಕೃಷ್ಣ ಪ್ರಜ್ಞಾ ಆಂದೋಲನವು ನೈಜ ಆಂದೋಲನವಾಗಿರುವುದರಿಂದ, ಪರಿಪೂರ್ಣವೂ ಪ್ರಮಾಣಯುತವೂ ಆಗಿರುವುದರಿಂದ, ಪೃಥು ಮಹಾರಾಜನ ಹೆಜ್ಜೆ ಗುರುತನ್ನೇ ಅನುಸರಿಸುವುದರಿಂದ ಈ ಆಂದೋಲನದೊಂದಿಗೆ ಸಹಕರಿಸುವ ಅಥವಾ ಅದರ ತತ್ವಗಳನ್ನು ಒಪ್ಪಿಕೊಳ್ಳುವ ಯಾರೇ ಆಗಲಿ
ಕೃಷ್ಣ ಪ್ರಜ್ಞೆಯ ಪ್ರಸಾರ ಕಾರ್ಯದಲ್ಲಿ ಸಕ್ರಿಯವಾಗಿ ನಿರತರಾದವರು ಪಡೆಯುವ ಫಲವನ್ನೇ ಪಡೆಯುತ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.